ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಪ್ರಚಲಿತದಲ್ಲಿ ಇವತ್ತು ನಾವು ಕೂಳೂರಿನ ಒಂದು ಭಾಗದಲ್ಲಿ ಯಾವ ರೀತಿಯಲ್ಲಿ ಜಲಾವೃತಗೊಂಡಿದೆ, ರಸ್ತೆ ಕೂಡ ಒಂದು ಕಡೆಯಲ್ಲಿ ಸ್ಥಳೀಯ ರಸ್ತೆಯೂ ಕೂಡ ಯಾವ ರೀತಿಯಲ್ಲಿ ದುಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು ನಾವು ನೋಡ್ಕೊಂಡು ಬರೋಣ. ವಿಜುವಲ್ ಇದೆ, ವಿಜುವಲ್ ಪ್ಲೀಸ್. ಈಗಾಗಲೇ ನಾವು ನೋಡ್ತಾ ಇರುವಂತಹ ಈ ರಸ್ತೆ ಆಗಿರ್ಬೋದು, ನೀವು ನೋಡ್ತಾ ಇರ್ಬೋದು ಆ ಭಾಗದಲ್ಲಿ ಯಾವ ರೀತಿಯಲ್ಲಿ ಒಂದು ಜಲಾವೃತವಾಗಿರುವಂಥದ್ದು. ಅದರ ನಂತರ ಅಲ್ಲಿ ಗುಂಡಿಗಳಿದೆ, ಆ ಗುಂಡಿಗಳಲ್ಲಿ ಬಾಳೆ ಗಿಡವನ್ನು ನೆಡುವುದರ ಮೂಲಕ ಹೊಸದಾಗಿ ಒಂದು ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡಿದ್ರು ಸಾರ್ವಜನಿಕರು ಹಾಗೂ ರಿಕ್ಷಾ ಚಾಲಕರದವರು ಕೂಡ. ಯಾವ ರೀತಿಯಲ್ಲಿ ಇಲ್ಲಿ ಆ ಸ್ಥಳೀಯರು ಕೂಡ ತೊಂದರೆ ಪಡ್ತಾ ಇದ್ದಾರೆ ಅನ್ನುವಂಥದ್ದು ನೀವು ನೋಡ್ತಾ ಇರ್ಬೋದು. ಸೈಕಲ್ ಸರ್ಕಸ್ ನ ಒಂದು ತರದಲ್ಲಿ ನಾವು ಪಾದಾಚಾರಿಗಳು ಕೂಡ ಅಲ್ಲಿ ಪ್ರಯಾಣಿಸುವಂಥದ್ದು, ಯಾಕಂದ್ರೆ ದಿನನಿತ್ಯವೂ ಆ ಒಂದು ರೀತಿಯಲ್ಲೇ ಸಂಚರಿಸುವಂತ ವ್ಯವಸ್ಥೆಗಳಾಗ್ತಾ ಇದೆ. ಮತ್ತೆ ಈಗಿನ ದಿನಗಳಲ್ಲಿ ಅಲ್ಲಿ ಟೂ ವೀಲರ್ ಆಗಿರ್ಬೋದು, ದ್ವಿಚಕ್ರ ವಾಹನಗಾರರು ಏನು ಬಾಧೆ ಪಡ್ತಾ ಇದ್ದಾರೆ, ಇದರ ತೊಂದರೆ ಪಡ್ತಾ ಇದ್ದಾರೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಿಕ್ಷಾ ಚಾಲಕರು ಕೂಡ ದಿನಪ್ರತಿ ಈ ಒಂದು ರಸ್ತೆಯನ್ನು ಅವಲಂಬಿಸುತ್ತಿರುವಂಥದ್ದು, ಮತ್ತೆ ಇದರಲ್ಲಿ ತೊಂದರೆ ಪಡ್ತಾ ಇದ್ದಾರೆ. ಅವರು ಕೂಡ ಬಾಡಿಗೆಯಿಂದ ಹೆಚ್ಚಾಗಿ ಅದರ ರಿಪೇರಿಗಳಿಗೆ ಹೆಚ್ಚು ಖರ್ಚುಗಳಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇವರು ಹೇಳ್ತಾ ಇರುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇರಬಹುದು, ಇದು ಕೂಳೂರು ಹಾಗೂ ಮಂಗಳೂರಿನ ಒಂದು ಭಾಗದಲ್ಲಿ ಇರುವಂತಹ ಒಂದು ರಸ್ತೆಯೂ ಕೂಡ ಹೌದು. ಪರ್ಯಾಯ ರಸ್ತೆ ಏನಿದೆ ಇದನ್ನು ನಾವು ನೋಡ್ತಾ ಇರುವಂತಹ ಸಂದರ್ಭಗಳಲ್ಲೇ ನೀವು ಜಲಾವೃತವಾಗಿದೆ. ಯಾವ ರೀತಿಯಲ್ಲಿ ಒಂದು ಫೋರ್ ವೀಲರ್ ಆಗಿರ್ಬೋದು ಅಥವಾ ಏನು ದ್ವಿಚಕ್ರ ವಾಹನಗಳಾಗಿರ್ಬೋದು ಯಾವ ರೀತಿಯಲ್ಲಿ ಇಲ್ಲಿ ಸಂಚಾರ ಮಾಡ್ತದೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಿ. ಹಾಗೇನೆ ಇದು ರಾಷ್ಟ್ರೀಯ ಹೆದ್ದಾರಿಯ ಬಲಭಾಗದಲ್ಲಿ ಕಾಣ್ತಾ ಇರುವಂತದ್ದು. ಈಗಾಗಲೇ ಟ್ರಾಫಿಕ್ ಪೊಲೀಸ್ ಒಂದು ಔಟ್ ಸ್ಟೇಷನ್ ಏನಿದೆ ಅದು ಕೂಡ ಇಲ್ಲಿ ಕಾರ್ಯಚಲಿಸ್ತಾ ಇದೆ. ಆದ್ರೆ ಇಲ್ಲಿ ಯಾವುದೇ ವಾಹನ ದಟ್ಟಣೆ ಹೆಚ್ಚಾದ್ರೂ ಕೂಡ ಇಲ್ಲಿ ಸಂಚರಿಸುವ ಒಂದು ಸಂಚಾರಿ ಪೊಲೀಸರು ಇಲ್ಲಿ ಸ್ಪಂದಿಸ್ತಿಲ್ಲ ಅನ್ನುವಂಥದ್ದು ಕೂಡ ಇವರ ವಾದ ಆಗಿರುವಂತದ್ದು. ವೀಕ್ಷಕರೇ, ಇದೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ವಿಶೇಷವಾಗಿ ಎರಡು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. SDPIನ ಕೂಳೂರು ವಲಯದ ಅಧ್ಯಕ್ಷರಾದಂತಹ ರಫೀಕ್ ಕೂಳೂರು ಅವರು ಇದ್ದಾರೆ. ಹಾಗೇನೆ ನಮ್ಮ ಜೊತೆ ರಿಕ್ಷಾ ಚಾಲಕರಾದಂತಹ ಸ್ಥಳೀಯರು ಕೂಡ ಹೌದು ಹಸನಬ್ಬ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಯಾವ ಸ್ಥಳೀಯರಾಗಿ ನೀವು ಅಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರಿ ವಿಭಿನ್ನ ರೀತಿಯಲ್ಲಿ ಬಾಳೆಗಿಡ ನಡುವುದರ ಮೂಲಕ. ಒಟ್ಟಾರೆ ಈ ಎಲ್ಲಾ ವಿಚಾರಗಳು ಈ ಹಿಂದೆಯೂ ಅಷ್ಟೇ ಪ್ರತಿ ಬಾರಿ ಇದರ ಬಗ್ಗೆ ಧ್ವನಿ ಎತ್ತಾ ಇದ್ದೀರಿ. ಅಂದ್ರೆ ಏನು ಇದರ ಬಗ್ಗೆ ಸೊಲ್ಯೂಷನ್ ಏನು, ಶಾಶ್ವತವಾದಂತ ಪರಿಹಾರವನ್ನು ಏನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ. ಇದಕ್ಕೆ ಪ್ರಮುಖವಾಗಿ ಇದು ಇತ್ತೀಚಿನ ದಿನಕ್ಕೆ ನಡೆದಂಥದ್ದಲ್ಲ, ಸುಮಾರು 3 ವರ್ಷಗಳಿಂದ ಆ ಒಂದು ಸಮಸ್ಯೆ ಅಲ್ಲಿಯ ಸ್ಥಳೀಯರಿಗೂ ಆಟೋ ಚಾಲಕರಿಗೂ ಕಾಡ್ತಾ ಇರುವಂಥದ್ದೇ. ಅದನ್ನು ತುಂಬಾ ಸಲ ನಾವು ಜನಪ್ರತಿನಿಧಿಗಳಿಗೆ ತಿಳಿಸಿದ್ರು, ಅವರನ್ನು ಆ ಹಾರಿಕೆ ಉತ್ತರದಿಂದ ಅದನ್ನು ಇದು ಮಾಡ್ತಾ ಇದ್ರು, ಮುಂದೂಡ್ತಾ ಹೋಗ್ತಾ ಇದ್ರು. ಈಗೇನಾಗಿದೆ ಅಂದ್ರೆ ನಾಗರಿಕರ ಮತ್ತು ಆಟೋ ಚಾಲಕರ ಸಹನೆಯ ಕಟ್ಟೆ ಒಡೆದಿದೆ. ಅದಕ್ಕಾಗಿ ಇದೊಂದು ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನು ನಾವು ಮಾಡಿದ್ದು. 15 ದಿವಸದ ಒಂದು ಇದನ್ನು ಕೊಟ್ಟಿದ್ದೇವೆ, ಗಡುವನ್ನು ಕೊಟ್ಟಿದ್ದೇವೆ. ಅದರ ಒಳಗೆ ನೀವು ಆ ಕೆಲಸವನ್ನು ಶಾಶ್ವತ ಪರಿಹಾರ, ನಮಗೆ ತಾತ್ಕಾಲಿಕವಾದಂತಹ ಯಾವುದೇ ಆಶ್ವಾಸನೆಗಳು ಬೇಡ, ಏನು ಬೇಡ, ನಮಗೆ ಶಾಶ್ವತವಾಗಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡು ಹಿಡಿಬೇಕು. ಅದಲ್ಲದೆ ಏನಾಗಿದೆ ಅಂದ್ರೆ ಈ ಜನಪ್ರತಿನಿಧಿಗಳ ಹತ್ರ ನಾವು ಈ ಸಮಸ್ಯೆಯನ್ನು ಹೇಳುವಾಗ, ಉದಾಹರಣೆ ಕಾರ್ಪೊರೇಟರ್ ಹತ್ರ ಹೇಳುವಾಗ ಅವರು MLA ಶಾಸಕರನ್ನು ತೋರಿಸುವಂತದ್ದು, ಶಾಸಕರ ಹತ್ರ ಹೇಳಿದ್ರೆ ಅವರು ಇದು ನನ್ನ ಇದಕ್ಕೆ ಬರುವುದಿಲ್ಲ, ಅದು MP ಸಂಸದರ ಇದಕ್ಕೆ ಬರ್ತದೆ. ಹಾಗಾದ್ರೆ ಇನ್ನು MP ಹತ್ರ ಹೋದ್ರೆ ಅವರು ಹೇಳುವರು ಇನ್ನು ಪ್ರಧಾನಮಂತ್ರಿ ಹತ್ರ ಹೋಗಿ ಅಂತ. ಹಾಗಾದ್ರೆ ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ಇಲ್ವಾ? ಇನ್ನೊಬ್ಬರ ಹೆಗಲಿಗೆ ಹಾಕಿ ಇಲ್ಲ, ಈ ಜನರನ್ನು ಒಂದು ಮೋಸದ ಜಾಲದಲ್ಲಿ ನಮ್ಮನ್ನು ಇದು ಮಾಡುವಂತದ್ದು. ಇದಕ್ಕಾಗಿ ನಾವು ಈ ಒಂದು ಇದರಲ್ಲಿ
ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಎಸ್, ಈಗಾಗಲೇ ನೀವು ನೋಡ್ತಾ ಇರಬಹುದು 3 ವರ್ಷಗಳಿಂದ ಈ ಒಂದು ಸಮಸ್ಯೆಗಳು ಕಾಣ್ತಾ ಇದೆ ಅನ್ನುವಂಥದ್ದು. 3 ವರ್ಷದಿಂದ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ವಾ ಅನ್ನುವಂಥದ್ದು ಒಂದು ಕಡೆಯಲ್ಲಿ ನಾವು ನಮ್ಮ ಜನಪ್ರತಿನಿಧಿಗಳಲ್ಲಿ ಒಂದು ಭರವಸೆಯನ್ನು ಇಟ್ಟಿದ್ದೆವು. ಸಮಸ್ಯೆ ಒಂದು ಮನವಿ ಕೊಟ್ಟರೆ ಅವರು ಮಾಡುವರು ಅಂತ. ಅದಕ್ಕೆ ಒಂದು ಸಲ ಮನವಿ ಕೊಡುವಾಗ ಅದಕ್ಕೆ ಒಂದು ತಾತ್ಕಾಲಿಕ ಒಂದು ತೇಪೆ ಹಾಕಿ ಅಲ್ಲಿಗೆ ಸರಿ ಮಾಡ್ತಾ ಇದ್ರು. ಮೊನ್ನೆ ಕೂಡ ಮಳೆಗಾಲ ಸ್ಟಾರ್ಟ್ ಆಗುವ ಮೊದಲು ಬಂದು ಸ್ವಲ್ಪ ಅಲ್ಲಿಗೆ ಪ್ಯಾಚಪ್ ಎಲ್ಲ ಮಾಡಿ ಹೋಗಿದ್ರು. ಅದು ಈಗಿನ ಮಳೆಗೆ ಅದು ನಿಲ್ಲುವಂಥದ್ದಲ್ಲ. ನೀರಿನ ವ್ಯವಸ್ಥೆ ಹೋಗ್ಲು ಒಂದು ನೀವು ನೀರು ಹರಿಯೋದಕ್ಕೆ ಅಲ್ಲಿ ವ್ಯವಸ್ಥೆಗಳಿಲ್ಲ ಅನ್ನುವಂಥದ್ದು ಮೊದಲು ಇತ್ತು. ಅದನ್ನು ಇವ್ರು ಏನ್ ಮಾಡಿದ ಅಂದ್ರೆ ರೋಡ್ ಹೈಟ್ ಮಾಡಿ ಆ ಚರಂಡಿಯನ್ನು ಮುಚ್ಚಿ ಹಾಕಿದ್ದಾರೆ. ಹೊಳೆ ಬದಿಗೆ ಒಂದು ಕೊಟ್ಟಂತಹ ಚರಂಡಿ ವ್ಯವಸ್ಥೆಯಲ್ಲಿ ನೀರು ಹೋಗ್ತಾ ಇಲ್ಲ. ಎಲ್ಲ ರಸ್ತೆಯಲ್ಲಿ ನಿಂತು ವಾಹನ ಚಾಲಕರು ಅಲ್ಲಿ ಹೆಚ್ಚಾಗಿ ಶಾಲಾ ಮಕ್ಕಳು ತಣ್ಣೀರುಬಾವಿಯಿಂದ ಬರುವಂತಹ ಶಾಲಾ ಮಕ್ಕಳು ಅಲ್ಲಿ ಇಳಿಬೇಕು. ಅಲ್ಲಿ ಇಳಿದು ಹೋಗಿ ಅವರು ಆ ಒಂದು ಚರಂಡಿಯ ಇದರಲ್ಲೇ ಕಟ್ಟೆಯಲ್ಲಿ ನಡೆದುಕೊಂಡು ಬರಬೇಕು. ಆ ಸರ್ಕಸ್ ಬ್ಯಾಲೆನ್ಸ್ ಮಾಡಿದಂತಹ ಒಂದು ರೀತಿಯಲ್ಲಿ ನಡೆದುಕೊಂಡು ಬರಬೇಕು. ಅದಕ್ಕಾಗಲೇ ನೀವು ರಿಕ್ಷಾ ಚಾಲಕರು ಕೂಡ ಹೌದು. ಅಲ್ಲಿ ಅದರ ಬಗ್ಗೆ ನಿಮಗೆ ಬಹಳಷ್ಟು ವಿಚಾರಗಳು ಗೊತ್ತಿದೆ. ಹೇಗೆ ಆಗ್ತಾ ಇದೆ ಅಲ್ಲಿ ಒಂದು ಪರಿಸ್ಥಿತಿ ಅಥವಾ ಅಲ್ಲಿ ಸಂಚಾರ ಮಾಡುವಾಗ? ಟೂ ವೀಲರ್ ಬಂದ್ರೆ ಎಲ್ಲರೂ ಬೀಳುದೆ. ಅದ್ರ ಹೊಂಡ ಅಂದ್ರೆ ಸ್ವಲ್ಪ ಅಲ್ಲ, ಸಾಧಾರಣ 2.5 ಫೀಟ್ ಹೊಂಡ ಉಂಟು ಅದರಲ್ಲಿ. ನಾವು ಎಷ್ಟು ಕಲ್ಲು ತಂದು ಹಾಕಿದ್ರು ಅದು ನಿಲ್ಲುದಿಲ್ಲ, ಮಳೆಗೆ ಜಾರಿ ಮೊದಲು ಅದಕ್ಕೆ ಹಾಕಿದ್ದೇವೆ, ನಾವೇ ಮಾಡಿದ್ವು ರಿಕ್ಷಾದವರೇ. ಮತ್ತೆ ಏನು ಇದು ಆಗುದಿಲ್ಲ, ಅದು ಮಳೆಗೆ ಪುನಃ ಅದು ಇದಾಗುತ್ತದೆ. ಮತ್ತೆ ಮೊನ್ನೆ ಒಂದು ಆಂಬುಲೆನ್ಸ್ ಬಿತ್ತು, ನಿನ್ನೆ ರಾತ್ರಿಗೆ 3 ಬೈಕ್ನವರು ಬಿದ್ರು. ಇದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್ ತಗೊಳ್ತಾರೆ ಸರ್? ನಿಜವಾಗ್ಲು ಅಲ್ಲ, ಅಲ್ಲೇ ಎದುರಲ್ಲಿ ಟ್ರಾಫಿಕ್ ಪೊಲೀಸ್ನವರು ಇರ್ತಾರೆ, ಅವರೇನು ಇದು ಮಾಡುದಿಲ್ಲ. ಅಥವಾ ಅಲ್ಲಿ ವಾಹನ ದಟ್ಟಣೆ ಆಗುವಾಗ ಯಾವಾಗಲೂ ಟ್ರಾಫಿಕ್ ಜಾಮ್ ಆಗುವಂತದ್ದು. 2 ವೀಲ್ 3 ವೀಲ್ 4 ವೀಲ್ ಬಂದ್ರೆ ಖಾಲಿ ಕೇಸ್ ಮಾತ್ರ ಹಾಕ್ತಾರೆ, ಅಲ್ಲದ್ರೆ ಬೇರೆ ಏನು ಇದು ಡಿಸಿಷನ್ ತಗೊಳ್ದಿಲ್ಲ. ಇಲ್ಲ ಇಲ್ಲ ಇಲ್ಲ. ನಾವು ಈಗಾಗಲೇ ಇವರು ಹೇಳಿದ ಹಾಕಿನಿ, ರಾತ್ರಿ ಹೊತ್ತಲ್ಲಿ ಇಲ್ಲಿ ಬಹಳಷ್ಟು UPಯ ಒಂದು ವರ್ತಕರಾಗಿರ್ಬೋದು, ಕೆಲಸಗಾರರು ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಕಾರ್ಮಿಕರು. ಆ ಸಂದರ್ಭದಲ್ಲಿ ರಸ್ತೆ ದಾಟುವುದಕ್ಕೆ ಒಟ್ರಾಶಿ ಅನ್ನುವಂಥದ್ದು ರೀತಿಯಲ್ಲಿ ಅಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಯಾವ ರೀತಿಯಲ್ಲಿ ಅವರು ರಸ್ತೆಯನ್ನು ದಾಟ್ತಾರೆ ಅನ್ನುವಂಥದ್ದು ಕೂಡ. ಆ ಸಂದರ್ಭಗಳಲ್ಲಿ ಇಲ್ಲಿ ಟ್ರಾಫಿಕ್ ಪೊಲೀಸ್ ಇರಲ್ಲ, ಅಥವಾ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಅನ್ನುವಂಥದ್ದು ನ್ಯಾಷನಲ್ ಹೈವೇಯಲ್ಲಿ ಯಾವ ರೀತಿಯಲ್ಲಿ ವೇಗವಾಗಿ ಹೋಗ್ತಾ ಇರುವಂತದ್ದು ವಾಹನಗಳನ್ನು ತಾವು ನೋಡ್ತಾ ಇದ್ದೀರಿ. ಅಂತ ಸಂದರ್ಭಗಳಲ್ಲಿ ಯಾಕೆ ಇವರು ಪರಿಜ್ಞಾನ ಇಲ್ಲದಂತ ಈ ಸಂಚಾರಿ ಪೊಲೀಸರು ಏನಾಗಿದ್ದಾರೆ ಅಂದ್ರೆ, ಈ ಆ ಒಂದು ಪ್ರದೇಶದಲ್ಲಿ ಈಗ ಏನಲ್ಲಿ ಒಂದು ಹೊಂಡ ಬಿದ್ದಿದ ಅಲ್ಲೇ ನಿಂತು ಅವರು ವಾಹನದ ಮೇಲೆ ಕೇಸ್ ಹಾಕ್ತಾರೆ ವಿನ ಜನರಿಗೆ ಬೇಕಾದಂತಹ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಈಗ ಫ್ಲೈಓವರ್ ಇಂದ ಪಂಜಮುಗಿಯರ್ ಕಾವರಿಗೆ ಹೋಗುವಂತ ಒಂದು ರಸ್ತೆ ಬದಿಯಲ್ಲಿ ಎಷ್ಟೋ ಜನರು ಕ್ರಾಸ್ ಮಾಡ್ತಾರೆ, ಅಲ್ಲಿ ಟ್ರಾಫಿಕ್ ಪೊಲೀಸರಿಲ್ಲ. ಇದ್ರು ಒಂದೊಂದ್ಸಲ ಸ್ವಲ್ಪ ಹೊತ್ತು ನಿಲ್ತಾರೆ, ಅವರು ಹೋಗಿ ಪುನಃ ಅಲ್ಲಿ ಕೇಸ್ ಹಾಕುವಲ್ಲಿ ನಿಲ್ತಾರೆ. ಅವರಿಗೆ ಬೇಕಾದಂಥದ್ದು ಕೇಸ್ ಹಾಕಿ ಸರ್ಕಾರಕ್ಕೆ ದುಡ್ಡು ಮಾಡುವಂಥದ್ದು, ಜನರಿಗೆ ಬೇಕಾದಂಥ ಯಾವುದೇ ಒಂದು ಸೌಲಭ್ಯ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈಗಾಗಲೇ ನಾವು ಹೇಳ್ತಾ ಇರುವಾಗ ಹಿಂದೆ ರಿಕ್ಷಾದವರಿಗೆ ಎಷ್ಟು ದರವನ್ನು ತೆಗೆದುಕೊಳ್ತೀರಿ, ಅದಕ್ಕಿಂತ ಹೆಚ್ಚು ಅಲ್ಲಿ ಖರ್ಚು ಬರುತ್ತೆ ಅನ್ನುವಂಥದ್ದು ಕೆಲವರ ವಾದ ಇದೆ ಅಲ್ಲಿ ಮಾತಾಡುವಾಗ. ಯಾಕಂದ್ರೆ ನೀವು ಆ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ನಿಮ್ಮ ರಿಕ್ಷಾದ ಬಾಡಿಗೆಗಿಂತ ಹೆಚ್ಚು ಅದರ ರಿಪೇರಿಯ ಬಾಬ್ತು ಸ್ವಲ್ಪ ಜಾಸ್ತಿ ತಗೊಳ್ತೇವೆ ಅಷ್ಟೇ. ಎಸ್ ಅನ್ನುವಂಥದ್ದು ಅಲ್ಲಿ ಹೆಚ್ಚು ದರಗಳನ್ನು ತಗೊಳ್ತೀವಿ. ಮತ್ತೊಂದು ಏನಂದ್ರೆ ನಿಮ್ಗೆ ರಿಪೇರಿಗೆ ಅದಕ್ಕಿಂತ ಹೆಚ್ಚು ಹಣ ವಿನಿಯೋಗ ಆಗ್ತಾ ಇದೆ, ಯಾಕಂದ್ರೆ ಅಲ್ಲಿ ರಸ್ತೆಗಳು ಸರಿ ಇಲ್ಲ. ಅಂದ್ರೆ ಸರ್ ಫಾರ್ಕ್ ಬೆಂಡ್ ಆಗುತ್ತೆ, ಮತ್ತು ಪಿನ್ ಬೇರಿಂಗ್ ಹೋಗುತ್ತೆ, ಸೋಕ್ ಅಬ್ಸರ್ವ್ ಇದಾಗುತ್ತೆ. ಅದ್ರಲ್ಲಿ ಯಾರ ಹತ್ರ ಹೇಳುದು ಸರ್ ನಾವು? ಈ ತರ ಇದು ಪ್ಯಾಸೆಂಜರ್ ಹತ್ರ ಒಂದು 5 ರೂಪಾಯಿ 10 ರೂಪಾಯಿ ಹೆಚ್ಚಿಗೆ ಹೇಳಿದ್ರೆ ನಾವು ಕಂಪ್ಲೇಂಟ್ ಮಾಡ್ತೇನೆ, ನಾವು DC ಹತ್ರ ಹೋಗ್ತೇನೆ, RTOಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಈ ತರ ತುಂಬಾ ಜನ ಇದ್ದಾರೆ. ಅದಲ್ಲದ್ರೆ ಮತ್ತು ನಾವು ಈ ಕೂಲೂರು ಫ್ಲೈಓವರ್ ಅಡಿಯಲ್ಲಿ ಒಂದು ಹೊಂಡ ತೆಗೆದಿಟ್ಟಿದ್ದಾರೆ, ಅದಕ್ಕೆ ಇನ್ನೂ ಸಹ ಇದು ಮುಚ್ಚಲಿಲ್ಲ, ಚಪ್ಪಡಿ ಹಾಕ್ಲಿಲ್ಲ ಅವರು. ಅದನ್ನು ಕೇಳುವವರು ಯಾರು ಇಲ್ಲ, ಖಾಲಿ ಒಂದು ಗ್ರಿಲ್ ಇದು ಇಟ್ಟು ಬಿಟ್ಟಿದ್ದಾರೆ. ಅದಕ್ಕೆ ಮೊನ್ನೆ ಬೈಕ್ನವ್ರು ಬಿದ್ದ, ಅವನನ್ನು ಎತ್ಕೊಂಡು ನಾವು ಇಲ್ಲಿ ಏಜೆಗೆ ಹಾಕಿದ್ದು ನಾವೇ, ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ತಗೊಳ್ದಿಲ್ಲ. ಈಗಾಗಲೇ ನಾವು ನೋಡಿರ್ಬೋದು ರಿಕ್ಷಾ ಪಾರ್ಕಿನ ಆ ಭಾಗದಲ್ಲಿ ಉದ್ಯಾನವನದಂತೆ ಒಂದು ಒಳ್ಳೆಯ ಒಂದು ಸುಸಜ್ಜಿತವಾದ ಅಲಂಕೃತವಾಗಿ ಸಸ್ಯಗಳನ್ನು ನೆಟ್ಟಿರುವಂತದ್ದು. ಇದೆಲ್ಲ ಮಾಡ್ತಾ ಇರುವಾಗ ಇವರ ಒಂದು ಏನು ನೋವುಗಳಿದೆ ಅದಕ್ಕೂ ಕೂಡ ಸ್ಪಂದಿಸಬೇಕು ಅನ್ನುವಂಥದ್ದು ಶಾಸಕರಾಗಿರ್ಬೋದು ಅಥವಾ ಕಾರ್ಪೊರೇಟರ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಯಾಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಈಗ 3 ವರ್ಷದಿಂದ ಇದು ಕಾಣ್ತಾನೆ ಇದೆ. ಈ ರಿಕ್ಷಾ ಪಾರ್ಕ್ ಉದ್ಘಾಟನೆ ಆಗುವಾಗ MLA ಅವರು ಬಂದಿದ್ರು, ಕಾರ್ಪೊರೇಟರ್ ಇದ್ರು, MP ಗಳು ಇದ್ರು, ಬಂದು ಒಳ್ಳೊಳ್ಳೆ ಮಾತುಗಳು ಭಾಷಣವನ್ನು ಮಾಡಿ ಹೋದ್ರೆ ಹೊರತು ಅದಕ್ಕೆ ಯಾವುದೇ ರೀತಿಯ ಒಂದು ಸ್ಪಂದನೆಯನ್ನು ಅವರು ಇಷ್ಟರವರೆಗೆ ಕೊಡ್ಲಿಲ್ಲ. ರಿಕ್ಷಾ ಚಾಲಕರು ಏನಂದ್ರೆ
ಈ ಮಂಗಳೂರು ಪರಿಸರದಲ್ಲೇ ಎಲ್ಲೂ ಇರಲಿಕ್ಕಿಲ್ಲ ಅಂತ ಒಂದು ರಿಕ್ಷಾ ಪಾರ್ಕನ್ನು ಅವರೇ ತಮ್ಮ ಹಣದಿಂದ ಮತ್ತು ದಾನಿಗಳ ಸಹಾಯದಿಂದ ಒಂದು ನಿರ್ಮಿಸಿದ್ದಾರೆ. ಇಲ್ಲಿ ಎಲ್ಲಿಯೂ ಕೂಡ ಮಂಗಳೂರಲ್ಲಿ ಅಂತ ಒಂದು ಬಸ್ ಸ್ಟ್ಯಾಂಡ್ ರಿಕ್ಷಾ ಸ್ಟ್ಯಾಂಡ್ ನಿಮಗೆ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಅವರು ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಅಲ್ಲಿ ಆ ಹೊಂಡಗಳು ತೆಗೆಯುವಂಥದ್ದು, ಶ್ರಮದಾನ ಮಾಡುವಂಥ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಅದು ಕೇವಲ ಅಲ್ಲಿಗೆ ಒಂದಕ್ಕೆ ಸೀಮಿತವಾಗಿಲ್ಲ. ಸ್ವಲ್ಪ ನೀವು ಮುಂದಕ್ಕೆ ಬಂದರೆ ಆ ದೇವಿ ಪ್ರಸಾದ್ ಎನ್ನುವಂಥ ಒಂದು ಕಟ್ಟಡದ ಬದಿಯಲ್ಲೂ ಕೂಡ ಅಲ್ಲಿ ಆ 13 ನಂಬರ್ ನಿಲ್ಲುವಂಥ ಬಸ್ ಸ್ಟಾಪ್ನ ಹತ್ರ ಅಲ್ಲಿ ಕೂಡ ರಸ್ತೆಗಳು ಹದಗೆಟ್ಟಿ ಹೋಗಿದೆ. ನಿಜವಾಗ್ಲೂ ಅದನ್ನು ಕೂಡ ಗುಂಡಿಗಳೇ ಅದು. ಇಲ್ಲಿಂದ ಚೌಕಿ ತನಕಲು ಅಂತದೇ ರೋಡ್ಗಳು ನಮ್ಗೆ ಕಾಣಸಿಗುವುದು. ಎಸ್, ನೀವು ಹೇಳಿದಾಗ್ನೆ ಒಂದು ಪಣಂಬೂರಿನಿಂದ ಈಚೆ ಬಂದಾಗ ರಸ್ತೆ ಮಧ್ಯದಲ್ಲಿ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಎಲ್ಲ ರಸ್ತೆಗಳಲ್ಲೂ ಇವರು ಇರ್ಕೊಂಡವರಿಗೆ ಟೋಲ್ ಗೇಟ್ ಅಲ್ಲಿ ಟೋಲ್ ಸಂಗ್ರಹಿಸ್ತಾ ಇದ್ದಾರೆ. 30 ರಿಂದ 40 ಕಿಲೋಮೀಟರ್ ಹೋಗುವಾಗ ಅಲ್ಲಿ ಒಂದು ಟೋಲ್ ಗೇಟ್. ಆದ್ರೆ ಇವರು ರಸ್ತೆಯನ್ನು ಇನ್ನೂ ಕೂಡ ದುರಸ್ತಿ ಮಾಡುವುದಿಲ್ಲ, ಸರ್ವಿಸ್ ರಸ್ತೆಯನ್ನು ಸರಿ ಮಾಡಿ ಕೊಡಲ್ಲ. ನಾವು ಯಾರ ಹತ್ರ ದೂರನ ಹೇಳ್ಬೇಕು? ಎಸ್, ನೀವು ಹಿಂದೆಯೂ ಕೂಡ ಇದರ ಬಗ್ಗೆ ಪ್ರತಿಭಟನೆ ಏನಾದ್ರು ಮಾಡಿದ್ದೆವು. ಸುರತ್ಕಲ್ ಟೋಲ್ ಗೇಟ್ಗೆ ಹೋಗಿ ನಾವು ಅವತ್ತೊಂದ್ಸಲ ಪ್ರತಿಭಟನೆ ಮಾಡಿದ್ದೆವು. ಆಗ ರಸ್ತೆ ಎಲ್ಲ ಸರಿ ಆಗ್ತದೆ ಹಾಗೆ ಅಂತ ಹೇಳಿ ಆಶ್ವಾಸನೆ ಕೊಡುವುದೇ ಹೊರತು ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಈಗಾಗಲೇ ಮಳೆಗಾಲ ಶುರುವಾಗಕ್ಕಿಂತ ಮೊದಲು ಅಥವಾ ಆರಂಭ ಆಗೋಕ್ಕಿಂತ ಮೊದಲೇ ಏನಾದ್ರು ಇದರ ಬಗ್ಗೆ ಶ್ರಮದಾನವನ್ನು ಮಾಡಿರುವಂತದ್ದು ಅಥವಾ ಇದರ ಬಗ್ಗೆ ಏನಾದ್ರು ಕಾಳಜಿಯನ್ನು ವಹಿಸಿದ್ರ ಅಥವಾ ತೇಪೆ ಹಾಕುವ ಕೆಲಸಕ್ಕೆ ಮಾಡಿದ್ರ? ಅಲ್ಲ, ಅವರು ಮಳೆಗಾಲಕ್ಕೆ ಮೊದಲೇ ಒಂದ್ಸಲ ತೇಪೆ ಹಾಕಿದ್ರು. ನಾವೇನಿಸಿದೆವು, ಅವರು ಕಾಂಕ್ರೀಟ್ ಇದರನ್ನೇ ತಂದು ಹಾಕಿದ್ರಲ್ಲಿ ಆ ಜಲ್ಲಿ ಎಲ್ಲ ಇರುವಂತದ್ದು, ಆ ಕಾಂಕ್ರೀಟ್ ಎದ್ದು ಇದು ಜಲ್ಲಿ ಮತ್ತು ಸಿಮೆಂಟ್ ಮಿಕ್ಸ್ ಮಾಡಿ ಹಾಕಿದ್ರು. ನಾವು ಅದು ಶಾಶ್ವತ ಪರಿವಾರ ಇನ್ನು ಅದಕ್ಕೆ ಏನಾದ್ರು ಮಾಡುವರಂತ ಒಂದು ಭರವಸೆಯಲ್ಲಿದ್ದೆವು. ಅದು ನೋಡುವಾಗ ಈ ಮಳೆಗೆ ಎದ್ದೋಗಿದೆ. ಕಾಂಕ್ರೀಟ್ ರಸ್ತೆಯನ್ನೇ ನಿರ್ಮಾಣ ಮಾಡಬೇಕು, ಬೇರೆ ಏನು ಮಾಡಿದ್ರು ಅದು ನಿಲ್ಲಿಕ್ಕಿಲ್ಲ. ಅದೊಂದು ನೀರು ಹೋಗಲಿಕ್ಕೆ ಬೇಕಾದಂತ ಒಂದು ವೈಜ್ಞಾನಿಕವಾದ ಒಂದು ಪರಿಹಾರ ಇಲ್ಲದಿದ್ರೆ ಅದನ್ನು ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ. ಶಾಶ್ವತ ಪರಿಹಾರ. ಈಗ ಚರಂಡಿ ವ್ಯವಸ್ಥೆ ಇಲ್ವಾ? ರಸ್ತೆಗಳಿಗೆ ಚರಂಡಿ ವ್ಯವಸ್ಥೆ ಇಲ್ವಾ ಅಲ್ಲಿ ಬದಲಿ? ಏನಾಗಿತ್ತಂದ್ರೆ ಚರಂಡಿ ಇದ್ದದ್ದನ್ನು ಮುಚ್ಚಿದ್ದಾರೆ. ಅಲ್ಲಿ ಮೊದಲು ಚರಂಡಿ ವ್ಯವಸ್ಥೆ ಇತ್ತು, ಆಮೇಲೆ ಆ ರಸ್ತೆಯನ್ನು 5 ಫೀಟ್ ಎತ್ತರಿಸಿ ಆನಂತರ ಆ ಚರಂಡಿಯನ್ನು ಮುಚ್ಚಿದ್ದಾರೆ. ನೀರು ಹೋಗ್ಲಿಕ್ಕೆ ಸ್ಥಳ ಇಲ್ಲ, ಬೇರೆ ಒಂದು ಚರಂಡಿ ಮಾಡಿದ್ದಾರೆ. ಅದು ಈ ಪ್ರದೇಶದಿಂದ ಎತ್ತರದಲ್ಲಿದೆ. ಒಂದು ಇಷ್ಟೊಂದು ದೊಡ್ಡ ಕಂಪನಿಯಲ್ಲಿ ಅವೈಜ್ಞಾನಿಕವಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಇದಕ್ಕೆ ಯಾರು ಉತ್ತರಿಸುವುದು? ಜನರ ಹಣದಿಂದಲೇ ಮಾಡುವಂತದ್ದು. ಶಾಸಕರು ಕೂಡ ಆ ಸಂದರ್ಭದಲ್ಲಿ ಭೇಟಿ ನೀಡಿದ್ರು. ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ಆಗ ಶಾಸಕರು ಹೇಳ್ತಾರೆ 30 ದಿವಸದಲ್ಲಿ ಕೆಲಸ ಮಾಡಿ ಕೊಡ್ಬೇಕು, ಇಲ್ಲದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಡ್ತೇವೆ, ಇದು ನನ್ನ ವ್ಯಾಪ್ತಿಯಲ್ಲಿ ಬರಲ್ಲ, MP ಗೆ ಬರ್ತದೆ ಅಂತ ಹೇಳಿ. ಕಾರ್ಪೊರೇಟರ್ ಹತ್ರ ಹೇಳುವಾಗ ಅವರು ಇವರನ್ನು ತೋರಿಸ್ತಾರೆ, ಇವರು MP ಅನ್ನು ತೋರಿಸ್ತಾರೆ. ನಾವು ಯಾರ ಬಳಿ ಹೋಗ್ಬೇಕು? ನಾವು ಯಾಕೆ ಹೋಗ್ಬೇಕು? ಇವರಿಗೆ ಮತ ಚುನಾವಣೆ ಬಂದಾಗ ಇವರು ಅವರಿಗೆ ಮತ ನೀಡಿ ಅನ್ನುವಂಥದ್ದು, MP ಗೆ ಮತ ನೀಡಿ ಅಂತ ಕೇಳ್ತಾರ. ನಮ್ಗೆ ಮತ ನೀಡಿ ಅಂತ, ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡ್ತೇವೆ ಅಂತ ಹೇಳಿ ಮತ ತೆಗೆದು ಈಗ ನಾವು ಸಮಸ್ಯೆಯನ್ನು ಹೇಳುವಾಗ ಒಬ್ಬೊಬ್ಬರ ಹೆಗಲಿಂದ ಜಾರಿಸುವಂತದ್ದು. ನಿಜವಾಗ್ಲೂ ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಾಮಗಾರಿಯನ್ನೇ ನೀವು ಗಮನಿಸಿದ್ರೆ ಅಥವಾ ಸುರತ್ಕಲ್ ಆಗಿರ್ಬೋದು, ಅಲ್ಲಿಂದ ಒಂದು ಕಾಮಗಾರಿಯನ್ನು ನೋಡಿದ್ರೆ ಹೇಗೆ ಅನಿಸ್ತಾ ಇದೆ? ಯಾಕಂದ್ರೆ ವೈಜ್ಞಾನಿಕವಾಗಿ ನೋಡಿದ್ರು ಅದು ಅಷ್ಟು ಹದಗೆಟ್ಟಿರುವಂತ ರಸ್ತೆಗಳು ಇದೀಗ ಆಗ್ತಾ ಇದೆ. 1 ವರ್ಷದಲ್ಲೇ ಇಂತ ಒಂದು ಸ್ಥಿತಿ ಬರ್ತಾ ಇದೆ ಒಂದ್ ಕಡೆಯಲ್ಲಿ. ಹೇಗೆ ಅನಿಸ್ತಾ ಇದೆ ಇದು ಕಾಮಗಾರಿ ಉತ್ತಮ ಅಂತ ಅನ್ನುವಂಥದ್ದು? ನೀವು ರಾಷ್ಟ್ರೀಯ ಹೆದ್ದಾರಿ ಎಲ್ಲಿ ನೋಡಿದ್ರು ಅಲ್ಲಲ್ಲಿ ಹೊಂಡ ಗುಂಡಿಗಳಿದೆ. ಈಗ ಪಣಂಬೂರಿಗೆ ಹೋಗುವಂತ ಬೀಚ್ ರಸ್ತೆಯಲ್ಲಿ, ಆ ಬೀಚಿಗೆ ಹೋಗುವಂತ ರಸ್ತೆಯಲ್ಲೇ ಹೊಂಡ ಗುಂಡಿಗಳಿದೆ. ಮೊನ್ನೆ ನಾನೊಂದು ಬೆಳಿಗ್ಗೆ 7:30 ಗಂಟೆಗೆ ಸ್ಕೂಲಿಗೆ ನನ್ನ ಮಗಳನ್ನು ಕರೆದುಕೊಂಡು ಹೋಗುವಾಗ ನನ್ನ ಎದುರಲ್ಲಿ ಇರುವಂತ ಒಂದು ತಾಯಿ ಮತ್ತು ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಆ ಹೊಂಡ ಗುಂಡಿಯಲ್ಲಿ ಇದು ಮಾಡಿ ಬಿದ್ರು. ಆ ಹುಡುಗನ ಕಾಲಿಗೆ ಪೆಟ್ಟಾಯ್ತು. ಆಮೇಲೆ ನಾವೇ ಎತ್ಕೊಂಡು ಹೋಗಿ ಅಲ್ಲಿ NMPT ಹಾಸ್ಪಿಟಲ್ಗೆ ಸೇರಿಸಿದೆ. ಆದ್ರೂ ಕಣ್ಣಿದ್ದು ಕುರುಡರಂತ ಇದ್ದಾರೆ ಈ ಜನಪ್ರತಿನಿಧಿಗಳು. ಅದೇ ರಸ್ತೆಯಲ್ಲಿ ಸಂಚಾರ ಮಾಡಿ ಈಗಲೂ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮಾನ್ಯ ಶಾಸಕರು ಕೂಡ ಬಂದ್ರು. ಆಮೇಲೆ ಅವರು ಅವರದೇ ಭಾಷೆಯಲ್ಲಿ ಒಂದು ಆಶ್ವಾಸನೆ ಕೊಟ್ಟು ಹೋದ್ರು. ಆಶ್ವಾಸನೆಗೆ ಮಾತ್ರ ಸೀಮಿತ ಆಗ್ತಾ ಇದೆ ಎಲ್ಲ. ಇವರದು ಜನಪ್ರತಿನಿಧಿಗಳ ಆಶ್ವಾಸನೆಗೆ ಮಾತ್ರ ಸೀಮಿತವಾಗಿದೆ. ನಾವು ಮತ್ತೆ ಪ್ರತಿಭಟನೆ ಮಾಡಿದ್ರೆ ಮತ್ತೇನು ಮಾಡಬೇಕು? ನಮ್ಮ ಅವಶ್ಯಕತೆಗಳು, ಮೂಲಭೂತ ಸೌಕರ್ಯಗಳು ನಮಗೆ ಸಿಗದಿದ್ರೆ ಜನರು ಪ್ರತಿಭಟನೆ ಮಾಡುವಂಥದ್ದೇ ಹಕ್ಕುಗಳಿಗಾಗಿ. ಅಂತಹ ಒಂದು ಸಾಂಕೇತಿಕ ಪ್ರತಿಭಟನೆ ಆಗಿದೆ. ಇದನ್ನು ಇನ್ನೂ ಅವರು ಮಾಡದಿದ್ದರೆ ಇದಕ್ಕೆ ಬೇಕಾದಂತಹ ಉತ್ತರವನ್ನು ನಾಗರಿಕರು ಮತ್ತು ಆಟೋ ರಿಕ್ಷಾ ಚಾಲಕರೊಟ್ಟಿಗೆ ಮಾಡಿ ಸೇರಿಸಿ ಒಂದು ಮಾಡುವಂಥದ್ದು ಕೂಡ ಇದೆ. ಎಸ್, ಈಗಾಗಲೇ ನೀವು ಹೇಳಿದ್ರಿ ಶ್ರಮದಾನವನ್ನು ನಾವು ಹಿಂದೆಯೂ ಮಾಡಿದ್ವಿ. ಎಷ್ಟು ಬಾರಿಯಲ್ಲಿ ಶ್ರಮದಾನಗಳನ್ನು ಮಾಡಿದ್ವಿ ಈ ಸಂದರ್ಭದಲ್ಲಿ ಈ ರಸ್ತೆಗೆಗೋಸ್ಕರ ಅನ್ನುವಂಥದ್ದು? ತುಂಬಾ ಸಲ ಮಾಡಿದ್ದೇವೆ. ತುಂಬಾ ಸಲ ಅಂದ್ರೆ ಈ ಫಸ್ಟ್ ಇದಾಯ್ತಲ್ಲ ಮಳೆ ಬರುವ ಮುಂಚೆ, ಅದಕ್ಕೆ ಮುಂಚೆ ಅವ್ರ ಹತ್ರ ಅವರು ಅಲ್ಲಿ ಸ್ವಲ್ಪ ಇದು ಟ್ಯಾಪ್ ಆಗ್ತಾ ಇದ್ರು. ಅದಕ್ಕೆ ನಾವು ಕೇಳಿದೇವೆ ಇದೆಂತ ಮಾಡೋದಂತ.
ಅದಕ್ಕೆ ಹೇಳಿದ್ರು ಈ ಒಂದು ಎತ್ತರ ಮಾಡುದು ಇದು ಇದೇ ಲೆವೆಲ್ಗೆ ಬರ್ತದ ಅಂತ ಹೇಳಿದ್ರು. ಯಾರು ಅವರ ಇಂಜಿನಿಯರ್ ಅಂತೆ. ನೋಡುವಾಗ ಸ್ವಲ್ಪ ಜಲ್ಲಿ ಮತ್ತು ಒಂದು ಲೋಡ್ ಜಲ್ಲಿ ಒಂದು ಲೋಡ್ ಒಯ್ಗೆ ಎಲ್ಲ ತಂದು ಅದಕ್ಕೆ ಮಿಕ್ಸ್ ಮಾಡಿದ್ರು, ಪುನಃ ಇದು ಮಾಡಿದ್ರು, JCP ಅಲ್ಲಿ ಇದು ಮಾಡಿದ್ರು, ಲೆವೆಲ್ ಮಾಡಿದ್ರು, ಆಮೇಲೆ ಓಡಿದ್ರು, ಆಯ್ತು ಅವ್ರ ಕೆಲಸ ಅಷ್ಟೇ. ಆಮೇಲೆ ಏನಿಲ್ಲ, ಮತ್ತೆ ಒಂದು ಮಳೆ ಬರುವಾಗ ಎಲ್ಲ ಹೋಯ್ತು. ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ವೀಕ್ಷಕರೇ, ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ, ಕೂಳೂರು ರಸ್ತೆ ಏನಾಗಿದೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದೀಗ ನೀರಿನಿಂದ ಆವೃತವಾಗಿರುವಂತಹ ರಸ್ತೆ ಕೂಡ ಕಾಣ್ತಾ ಇರುವಂತದ್ದು. ಇದರ ಬಗ್ಗೆ ವಿಚಾರಗಳನ್ನು ಮುಂದುವರಿಸ್ತೇನೆ. ಈಗಾಗಲೇ ನೀವು ಹೇಳ್ತಾ ಇದ್ರಿ, ಇಲ್ಲಿ ತಾತ್ಕಾಲಿಕ ಆಗಿರ್ಬೋದು ಅಥವಾ ಪರ್ಮನೆಂಟ್ ಆಗಿರ್ಬೋದು, ಬಸ್ಸು ತಂಗುದಾಣ ಕೂಡ ಇಲ್ಲ ಅನ್ನುವಂಥದ್ದು. ಉಡುಪಿ ಕಡೆಗೆಯಿಂದ ಬರುವಂತ ಬಸ್ಸುಗಳಾಗಿರ್ಬೋದು, ಮಂಗಳೂರಿಗೆ ಸಾಗುವಂತ ಬಸ್ಸುಗಳಾಗಿರ್ಬೋದು, ಪ್ರಯಾಣಿಕರಿಗೆ ಒಂದು ಕಡೆಯಲ್ಲಿ ಗೊಂದಲ, ಎಲ್ಲಿ ನಿಲ್ಬೇಕು, ಎಲ್ಲಿ ಬಸ್ ಹತ್ತುವುದು ಅನ್ನುವಂಥದ್ದು ಕೂಡ ಗೊಂದಲ ಇದೆ ಅನ್ನುವಂಥದ್ದು. ಸ್ಮಾರ್ಟ್ ಸಿಟಿ ಹತ್ರ ಹೋಗ್ತಾ ಇದೆ ನಮ್ಮ ಮಂಗಳೂರು, ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಷ್ಟರವರೆಗೂ ಕೂಡ ಕೂಳೂರಿಗೆ ಮಂಗಳೂರು ಕಡೆಗೆ ಹೋಗುವಂತಹ ಪ್ರದೇಶದಲ್ಲಿ ಎಲ್ಲಿ ಕೂಡ ಬಸ್ ಸ್ಟಾಪೇ ಇಲ್ಲ. ಒಂದು ಅದೇ ಆ ಹೊಂಡದ ಬದಿ ಹತ್ರ ಕೆಲವು ಜನರು ಈ ಸರ್ವಿಸ್ ಎಕ್ಸ್ಪ್ರೆಸ್ ಬಸ್ ಎಲ್ಲ ಅಲ್ಲೇ ನಿಲ್ಲುವಂಥದ್ದು, ಕೆಲವು ಜನರು ಅಲ್ಲಿ ಬಂದು ನಿಲ್ತಾರೆ. ಇನ್ನು ಈ ಸಿಟಿ ಬಸ್ ಕೆಲವು ಒಂದೆರಡು ಬಸ್ಗಳು ಈ ಸರ್ವಿಸ್ ಬಸ್ ಅಲ್ಲಿ ಬರುವುದರಿಂದ ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಬಸ್ ನಿಂತರೆ ಬೇರೆ ವಾಹನಕ್ಕೆ ಹೋಗುವಂತ ಸ್ಥಳಾವಕಾಶ ಕೂಡ ಇಲ್ಲ. ಅದು ಕೇವಲ ಒಂದು 15-20 ಫೀಟ್ನ ಅಗಲದಲ್ಲಿದೆ. ಆಕ್ಚುಲಿ ಕೆಲವರು ಹೇಳ್ತಾರೆ 30 ಫೀಟ್ ಸರ್ವಿಸ್ ರಸ್ತೆ ಬೇಕಂತ, ಆದ್ರೆ ಅಂತರ ವ್ಯವಸ್ಥೆ ಎಲ್ಲಿ ಕೂಡ ಇಲ್ಲ. ಅಲ್ಲಿಂದ ಮುಂದಕ್ಕೆ ಬಂದ್ರೆ ದೇವಿ ಪ್ರಸಾದ್ನ ಹತ್ರವೂ ಕೂಡ ಯಾವುದೇ ಬಸ್ ಸ್ಟಾಪ್ ಅಲ್ಲಿ ಇಲ್ಲ. ಮಳೆ ಬಂದ್ರು ಆ ಮಳೆಯಲ್ಲೇ ಕೂಡ ಹಿಡಿದು ನಿಲ್ಬೇಕಲ್ಲದೆ ಜನರಿಗೆ ಒಂದು ಬಸ್ ತಂಗುದಾಣ ಕೂಡ ಇಲ್ಲ. ಇದರ ಬಗ್ಗೆ ಏನಾದ್ರೂ ಮನವಿಗಳನ್ನು ಮಾಡಿದಿರಾ ಸರ್ ನೀವು? ಇದರ ಬಗ್ಗೆ ನಮ್ಮ ಕೋಆಪರೇಟರ್ ಹತ್ರ ಹೇಳಿದ್ದೇವೆ, ಮತ್ತೆ 2-3 ಜನ ಊರಿನವರ ಹತ್ರ ಎಲ್ಲ ಹೇಳಿದ್ದೇವೆ, ಒಂಜಿ ಬಸ್ ಸ್ಟ್ಯಾಂಡ್ ಮಾಡ್ಬೇಕು ಅಂತ. ಯಾರು ಸಹ ಅದಕ್ಕೆ ಮುಂದೆ ಬರೋದಿಲ್ಲ. ಇದೇ ತರ ಕೋಆಪರೇಟರ್ ನೆಕ್ಸ್ಟ್ ಒಂಜಿ ಬರ್ಪಿ ವರ್ಷಡು ಇಂಚಿನ ವ್ಯವಸ್ಥೆ ಮಲ್ಪುಗ ಅಂತ ಹೇಳ್ತಾ ಇದ್ರು. ಅಷ್ಟೇ, ಹಾಗೇನೆ ಹೇಳುವಂತದ್ದು, ಮುಂದುವರಿಸುವಂತ ವ್ಯವಸ್ಥೆ ಮಾಡುವ ಅಂತ. ಈಗಾಗಲೇ ನೀವು ನೋಡಿರ್ಬೋದು, ನೀವು ಆ ಬಸ್ಸಿನಿಂದ ಇಳಿಯುವಂತ ಪ್ರಯಾಣಿಕರನ್ನು ಎಲ್ಲಿಂದ ಅಥವಾ ಕರ್ಕೊಂಡು ಬರುವಂತ ವ್ಯವಸ್ಥೆಗಳು, ಆ ಮಂಗಳೂರು ಕಡೆಯಿಂದ ಬರುವಾಗ ಎಲ್ಲಿ ಪ್ರಯಾಣಿಕರು ಇಳಿಸ್ತಾರೆ ಅನ್ನುವಂಥದ್ದು ಕೂಡ. ಸುರತ್ಕಲ್ ಟು ಮ್ಯಾಂಗ್ಳೂರ್ ಹೋಗ್ತದಲ್ಲ ಸರ್, ಅದಕ್ಕೆ ಬಸ್ ಸ್ಟ್ಯಾಂಡೇ ಇಲ್ಲ. ಸಿಕ್ಕಿದಲ್ಲಿ ಇದು ಮಾಡ್ತಾರೆ, ಸ್ಟಾಪ್ ಕೊಡ್ತಾರೆ, ಹತ್ತಿಸ್ತಾರೆ, ಇಳಿಸ್ತಾರೆ, ಇದೇ ತರ ಮಾಡ್ತಾ ಇರ್ತಾರೆ. ಸ್ವಲ್ಪ ಮತ್ತು ನೆಕ್ಸ್ಟ್ ಪುನಃ ಹಿಂದೆ ಬಂದ ಗಾಡಿ ಅವನಿಗೆ ಹೋಗ್ಲಿಕ್ಕೆ ಇದಿಲ್ಲ, ಖಾಲಿ ವಾರ್ನ್ ಹೊಡೆಯುವುದಲ್ಲದೆ ಬೇರೆ ಏನೂ ಇಲ್ಲ. ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಸಿಟಿ ಬಸ್ ತಂಗುದಾಣ ಈಗ ಸುರತ್ಕಲ್ ಇಂದ ಬರುವಂತ ಸಿಟಿ ಬಸ್ಗಳಿಗೆ ಅದೇ ಎಲ್ಲ ಒಂದೇ ತರ ಬರುದು. ನಮ್ಮ ಇದುಂಟಲ್ಲ ಬ್ರಿಡ್ಜ್ ಕೆಳಗೆ ಸಿಂಗಲ್ ರೋಡ್ ಉಂಟಲ್ಲ, ಅದರಲ್ಲೇ ಬರುದು, ಅದರಲ್ಲಿ ನೀವು ಸ್ಟಾಪ್ ಮಾಡುದು, ಅಲ್ಲೇ ವಾರ್ನ್ ಹೊಡಿದು ಎಲ್ಲರನ್ನ ಹತ್ತಿಸುದು, ಹೋಗುದು. ಪರ್ಮನೆಂಟ್ ಇಲ್ಲೇ ಏನು ಇಲ್ಲ. ಇದ್ರ ಬಗ್ಗೆ ಟ್ರಾಫಿಕ್ ಪೊಲೀಸ್ ಇಷ್ಟರವರೆಗೆ ಏನು ಗಮನ? ಯಾರಾದ್ರೂ ಕೇಳಿದ್ರಲ್ಲ ಸರ್, ನಾವು ಅವ್ರ ಹತ್ರ ಹೇಳುದು, ಕೇಳಿಲ್ಲದ್ರೆ ನಾವು ಹೇಗೆ ಹೇಳುದು? ಅಥವಾ ನಿಮ್ಮ ರಿಕ್ಷಾ ಚಾಲಕರ ಮಾಲಕರ ಸಂಘದಿಂದ ಏನಾದ್ರು ಒಂದು ಮನವಿಯನ್ನು ನೀಡಿದ್ರಾ? ಇಲ್ಲ, ನಾವು ಹೇಳಿದ್ದೇವೆ, ಬರುವ ವರ್ಷ ನಾವು ಸ್ವಾತಂತ್ರ್ಯಕ್ಕೆ ಇದು ಮಾಡುವಾಗ ನಾವು ಅಲ್ಲಿ ಸ್ಟ್ಯಾಂಡ್ ಏನಾದ್ರು ವ್ಯವಸ್ಥೆ ಮಾಡುವಂತ ರಿಕ್ಷಾ ಚಾಲಕರು ಎಲ್ಲ ಕೂತ್ಕೊಂಡು ನಾವು ಮಾತಾಡಿದ್ದೇವೆ. ಎಲ್ಲಿ ಮಾಡುವುದಂತ ಪ್ಲಾನ್ ಮಾಡಿ? ಸ್ವಲ್ಪ ಇದುಂಟಲ್ಲ, ನಿಮ್ದು ಶೋರೂಮ್ ಉಂಟು ಆಡಿಯೋ, ಅದರ ಪಕ್ಕದಲ್ಲಿ ಸ್ವಲ್ಪ ಜಾಗ ಸ್ವಲ್ಪ ಒಳಗೆ ಮಾಡಿ ಇದು ಮಾಡುವಂತ. ಅದಲ್ಲದೆ ಒಂದು ವಿಷಯ, ಈ ಕೂಳೂರಿನಿಂದ ಪಂಜಿಮುಗಿಯರ್ ಕವರ್ವರೆಗೆ ಹೋಗುವ ರಸ್ತೆಯಲ್ಲೂ ಕೂಡ ನಿಮಗೆ ಕೂಳೂರು ಜಂಕ್ಷನ್ ಬಿಟ್ಟರೆ ಕವರ್ ಹೋಗೋ ರಸ್ತೆಯಲ್ಲಿ ಅಲ್ಲಿ ಒಂದೇ ಬಸ್ ಸ್ಟ್ಯಾಂಡ್ ಇರೋದು. ಮತ್ತು ನೀವು ಮುಂದಕ್ಕೆ ಗುಡ್ಡೆಂಗಡಿಗೆ ಹೋದರೆ ಎಡಬದಿಯಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಬಲಬದಿಯಲ್ಲಿ ಒಂದು ಸಂಘ ಸಂಸ್ಥೆಯವರು ಕಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಪಂಜಿಮುಗಿಯರಿಗೆ ಹೋಗುವಾಗ ಅಲ್ಲಿಯೂ ಎಡಬದಿಯಲ್ಲಿ ಯಾವುದೇ ಬಸ್ ಸ್ಟ್ಯಾಂಡ್ ಇಲ್ಲ. ನಮ್ಮ SDPI ಪಕ್ಷದಿಂದ ನಾವೇ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಬಲಬದಿಯಲ್ಲಿ ನಿರ್ಮಿಸಿದೆ. ಇನ್ನು ಮುಂದಕ್ಕೆ ಹೋಗುವಾಗಲೂ ಹಾಗೆ ಯಾವುದೇ ಬಸ್ ಸ್ಟ್ಯಾಂಡ್ ಇಲ್ಲ. ನಮ್ಮ ಕಾರ್ಪೊರೇಟರ್ಗೆ ಮನವಿ ಕೊಟ್ಟರೆ ಇನ್ನು ಏನು ಫಲ? ಅವರು ಅದೇ ರಸ್ತೆಯಲ್ಲಿ ದಿನಾಲೂ ಹೋಗ್ತಾ ಬರ್ತಾ ಇರ್ತಾರೆ. ನಾವು ಮತ್ತೆ ಯಾರ ಹತ್ರ ಹೇಳುದು ಈ ಸಮಸ್ಯೆಗಳನ್ನು? ಇಲ್ಲ, ಲಾಸ್ಟ್ ಟೈಮ್ ಒಂದು ಬಸ್ ಸ್ಟ್ಯಾಂಡ್ ವಿಷಯದಲ್ಲಿ ಮಾತಾಡುವಾಗ ನಮ್ಮ ಇದೇ MLA ಅವರೇ ಅದೇ ರಸ್ತೆಯಲ್ಲಿ ಬರುವಾಗ ಬಸ್ ಸ್ಟ್ಯಾಂಡ್ ಆಗ್ತೇನೆ, ಅದು ನಾನು ಮಾಡಿಕೊಡ್ತೇನೆ ಕಾರ್ಪೊರೇಷನ್ ಇಂದ ಹೇಳಿದ್ರು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಅಂತ. ಅದು ಹೇಳಿ ಅವರು 2 ವರ್ಷ ಆಯ್ತು,
ಇನ್ನೂ ಕೂಡ ಬಸ್ ಸ್ಟ್ಯಾಂಡ್ ಬರಲಿಲ್ಲ. ಲಾಸ್ಟ್ ಅಲ್ಲಿಯೇ ಒಂದು ಸಂಘ ಸಂಸ್ಥೆಯವರು ಒಂದು ಸಣ್ಣ ಒಂದು ಈ ಶೀಟ್ ಹಾಕಿ ಅವರೇ ಮಾಡಿದ್ದಾರೆ. ಮತ್ತೆ ಕಾರ್ಪೊರೇಟ್ ಹತ್ರ ಹೇಳುವಾಗ ಅವರು ಅಲ್ಲಿಯೇ ಸ್ಥಳೀಯರು, ಅವರಿಗೆ ಹೇಳಬೇಕಂತಿಲ್ಲ. ಜನರ ಸಮಸ್ಯೆಯನ್ನು ಆಲಿಸುವವರು ಕೂಡ ಇದಕ್ಕಿಂತ ಮೊದಲು ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿದ್ದವರು. ನಮ್ಮೊಂದು ಭರವಸೆ ಏನಿತ್ತಂದ್ರೆ ಇವರಿಗೆ ಹೇಳಬೇಕಂತಿಲ್ಲ, ಇವರು ಮಾಡ್ತಾರೆ ಅಂತ ಹೇಳಿ. ಇದು ಅಧಿಕಾರ ಬಂದ ಮೇಲೆ ಅವರು ಅದೇ ಸ್ಥಿತಿಯಲ್ಲಿ ಅಧಿಕಾರ ಬರುವವರೆಗೆ ಮಾತ್ರ. ಈಗಾಗಲೇ ನೀವು ಪ್ರತಿಭಟನೆ ಮಾಡಬೇಕಾದ್ರು ಈ ಆಲೋಚನೆ ಹೇಗ್ ಬಂತು? ಯಾಕಂದ್ರೆ ಈ ವಿಶೇಷವಾಗಿ ಬಾಳೆ ಗಿಡಗಳನ್ನು ನೆಡುವಂತದ್ದು ಮಾಡಿದ್ರಿ, ಅಥವಾ ಅಲ್ಲಿ ಆ ಜನರನ್ನು ಒಟ್ಟಿಗೂಡಿಸೋದ್ರಲ್ಲಿ ಆಗಿರ್ಬೋದು? ಆಕ್ಚುಲಿ ಇದಕ್ಕೆ ಒಂದು ಮೊದಲೇ ಇದು ಮಾಡಿದಂದ್ರೆ ಈ ರಿಕ್ಷಾ ಚಾಲಕರು ಅವರು ಆ ಒಂದು ಪರಿಸರದಲ್ಲಿ ಒಟ್ಟು ಸೇರಿಸಿ ಜನರನ್ನೆಲ್ಲ ಈ ಒಂದು ಸಮಸ್ಯೆಗೆ ನಾವು ಏನಾದರೂ ಒಂದು ಮಾಡಬೇಕು ಎನ್ನುವಂತಹ ಆಲೋಚನೆ ಬಂದದ್ದೇ ರಿಕ್ಷಾ ಚಾಲಕರಿಂದ. ಸೊ ನಮ್ಮ ಇದು ಕೂಡ ಸಹಾಯವನ್ನು ಕೇಳುವಾಗ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಇದೊಂದು ಇಷ್ಟರ ಮಟ್ಟಿಗೆ ಒಂದು ಪ್ರತಿಭಟನೆ ಮಾಡಿದ್ರಿ. ಮುಂದಿನ ದಿನಗಳಲ್ಲಿ ಏನು ಯಾವ ಹೆಜ್ಜೆಗಳನ್ನು ತೆಗೆದುಕೊಳ್ತೀರಾ? ಯಾಕಂದ್ರೆ ಯಾವ ರೀತಿಯಲ್ಲಿ ಶಾಸಕರು ಉತ್ತರ ನೀಡಿದ್ರೆ ಅನ್ನೋ ನಿಮ್ಮ ಎದುರಲ್ಲೇ ಇದೆ ಅನ್ನುವಂಥದ್ದು. ಆದ್ರೆ ಅಂತ ಉತ್ತರಗಳಿಗೆ ಮುಂದಿನ ದಿನಗಳಲ್ಲಿ ಹೇಗೆ ಮುಂದಿನ ಹೆಜ್ಜೆ ಏನು ಅನ್ನುವಂಥದ್ದು? ಮೊದಲ ಹೆಜ್ಜೆಯಾಗಿ ನಾವು ಒಂದು ಮನವಿಯನ್ನ ಮಾನ್ಯ ಸಂಸದರಿಗೂ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ಕೊಡ್ಬೇಕಂತ ಇದ್ದೇವೆ. ಅವರು ಅದಕ್ಕೆ ಯಾವುದಾದ್ರೂ ಸ್ಪಂದನೆ ದೊರಕದಿದ್ರೆ ಒಂದು ಹೆದ್ದಾರಿಯನ್ನು ತಡೆಯುವ ಮೂಲಕ, ರಸ್ತೆ ತಡೆ ಮಾಡುವ ಮೂಲಕ ಏನಾದ್ರೂ ಒಂದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಒಂದು ಕಾರ್ಯಕ್ರಮ ಮಾಡಬೇಕಂತ ಇದ್ದೇವೆ. ಜನರನ್ನು, ಸಾರ್ವಜನಿಕರನ್ನು, ರಿಕ್ಷಾ ಚಾಲಕರನ್ನು ಎಲ್ಲರೂ ಒಟ್ಟು ಸೇರಿಸಿ ಒಂದು ಉಗ್ರ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಬೃಹತ್ ಮಟ್ಟದಲ್ಲಿ ಅಂತ ಇದ್ದೇವೆ. ಈಗಾಗಲೇ ನೀವು ನೋಡಿರ್ಬೋದು, ಕೂಳೂರು ಅನ್ನುವಂಥದ್ದು ಕೂಡ ಫ್ಲೈಓವರ್ನ ಮೇಲೆ ಹಾದು ಹೋಗೋದ್ರಿಂದ ರಸ್ತೆಯಲ್ಲಿ ದಾರಿದೀಪದ ವ್ಯವಸ್ಥೆಗಳು ಕೂಡ ಕಡಿಮೆ ಇದೆ ಅನ್ನುವಂಥದ್ದು, ಅಥವಾ ಸೋಲಾರ್ ಸಿಸ್ಟಮ್ಗಳಿಗೆ ಯಾವುದು ಇಲ್ಲಿ ಅಳವಡಿಕೆ ಮಾಡ್ತಾ ಇಲ್ಲ. ಒಂದ್ ವೇಳೆ ವಿದ್ಯುತ್ ಕಡಿತಗೊಂಡಾದಾಗ ಎಲ್ಲವೂ ಒಂದು ಕಡೆಯಲ್ಲಿ ಪೇಟೆ ಎಲ್ಲ ಕತ್ತಲೆಯಾಗಿ ಇರುತ್ತೆ ಅನ್ನುವಂಥದ್ದು ಕೂಡ. ಇಂಥ ಒಂದು ವ್ಯವಸ್ಥೆಯ ಬಗ್ಗೆ ಆಗಿರ್ಬೋದು, ಇದರ ಬಗ್ಗೆ ಆಗಿರ್ಬೋದು, ಹೇಗೆ ಧ್ವನಿ ಎತ್ತೀರಿ ಅನ್ನುವಂಥದ್ದು? ಕುದುರೆಮುಖದಿಂದ ಕುಲಾಯಿವರೆಗೂ ಈ ಸೋಲಾರ್ ಸಿಸ್ಟಮ್ನ ಇದು ಮಾಡಿದರು. ಮಾನ್ಯ ವೀರಪ್ಪ ಮೊಯ್ಲಿ ಅವರ ಏನೋ ಮಂತ್ರಿಗಳು ಬಂದು ಅದೇ ಕೂಳೂರು ಜಂಕ್ಷನ್ ಅಲ್ಲಿ ಯಾವುದೇ ಜನರು ಓಡಾಟ ಇಲ್ಲ, ಹೈವೇಯಲ್ಲಿ ಕೇವಲ ವಾಹನ ಮಾತ್ರ ಹೋಗ್ತಾ ಇದೆ. ಆದರೆ ಒಂದು ಪೇಟೆ ಅಂತ ಇರುವಂತಹ ಕೂಳೂರು ಜಂಕ್ಷನ್ನಲ್ಲಿ ಯಾವುದೇ ದಾರಿದೀಪಗಳ ಒಂದು ವ್ಯವಸ್ಥೆ ಇಲ್ಲ. ಇದನ್ನು ಕೂಡ ನಾವು ಜನಪ್ರತಿನಿಧಿಗಳಿಗೆ ಹೇಳುವಾಗ ಕೇವಲ ಭರವಸೆ ಮಾತ್ರ ಸಿಗ್ತದೆ ಹೊರತು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಅವರಿಂದ ನಡೆಯುತ್ತಾ ಇಲ್ಲ. ಅದಕ್ಕೂ ಕೂಡ ಇದರೊಟ್ಟಿಗೆ ಅದನ್ನು ಕೂಡ ಸೇರಿಸಿ ಒಟ್ಟಿಗೆ ಪ್ರತಿಭಟಿಸುವಂತ ಒಂದು ಆಲೋಚನೆಯಲ್ಲಿ ಕೂಡ ಇದ್ದೇವೆ. ಕೂಳೂರಿನ ಎಲ್ಲಾ ಸಮಸ್ಯೆಗಳನ್ನು ಎದುರಿಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡುವಂತದ್ದು ಕೂಡ. ಇನ್ನು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ ನಿಮ್ಮ ರಿಕ್ಷಾ ಚಾಲಕರಾಗಿರ್ಬೋದು? ಈಗಾಗಲೇ ನೀವು ಒಮ್ಮೆ ಹೇಳಿದ್ರಿ, ಬಾಡಿಗೆ ದರ ಸ್ವಲ್ಪ ಹೆಚ್ಚಾದ್ರೆ ಪ್ರಯಾಣಿಕರು ಒಂದು ಕಡೆಯಲ್ಲಿ ಒಟ್ರಾಶಿ ಮಾತಾಡ್ತಾರೆ ಅನ್ನುವಂಥದ್ದು. ಈ ಎಲ್ಲಾ ಸಮಸ್ಯೆಗಳನ್ನು ನೀವು ನೋಡ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ ಈ ರಿಕ್ಷಾ ಚಾಲಕನ ಜೀವನ ಹೇಗಿದೆ ಅನ್ನುವಂಥದ್ದು? ಸರ್, ಹೇಗೆಂದ್ರೆ ನಾವು ದುಡಿಯುವಾಗ ಉಂಟಲ್ಲ, ನಾವು ಮನೆಗೆ ಹೋಗಿ ಮಲಗುವಾಗ ನಮ್ಮ ಕಷ್ಟ ನಮ್ಗೆ ಗೊತ್ತು, ನಾವು ಹೇಳಲಿಕ್ಕೆ ಆಗುದಿಲ್ಲ, ಯಾರ ಹತ್ರ ಹೇಳುವುದು? ಪ್ಯಾಸೆಂಜರ್ ಹತ್ರ ಅವದಾನೆ ಅಡೆ ಬರ್ ಪೂಜಾ, ಈ ಇಡೆದಾನೆ ಪೋ ಪೂಜಾ, ಈಗ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ. ಅದಕ್ಕಿಂತ ನಾವು ಮೊನ್ನೆಯಿಂದ ಸ್ಟ್ಯಾಂಡಿಗೆ ಬರುವುದೇ ಬಿಟ್ಟಿದ್ದೇವೆ. ಯಾಕೆಂದ್ರೆ ನಮ್ಗೆ ಮೈಕೈ ನೋವಾಗಿ ನಾವು ಆ ರೋಡಲ್ಲಿ ಹೋಗಿ ಆ ಗುಂಪಿಗೆಲ್ಲ ಹಾಕಿ ನಮ್ಮ ಗಾಡಿಯನ್ನು ಸುಮ್ಮನೆ ಹಾಕಿ ನಾವು ಇದು ಮಾಡೋದು. ಒಂದು ಸಲ ಶೋರೂಮಿಗೆ ಹೋದ್ರೆ 3,000-4,000 ರೂಪಾಯಿ ಬಿಲ್ ಆಗುತ್ತೆ. ಆದಾಯಕ್ಕಿಂತ ಹೆಚ್ಚು ಖರ್ಚು ಇದೆ. ಏನ್ ಮಾಡ್ಲಿಕ್ಕೆ ಆಗುತ್ತೆ ಸರ್? ಈ ತರ ಎಲ್ಲ ಹೇಳಿದ್ರೆ ಅವರು ನಾನು DC ಗೆ ಹೋಗ್ತೇನೆ, RTO ಕಂಪ್ಲೇಂಟ್ ಮಲ್ಪೆ, ಅವನಿಗೆ ಕಂಪ್ಲೇಂಟ್ ಮಾಡ್ಪೆ, ಈ ತರ ಎಲ್ಲ ಮಾತಾಡ್ತಾರೆ. ಈ ಸಾರ್ವಜನಿಕರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇರ್ಬೋದು. ಈಗ ರಿಕ್ಷಾ ಚಾಲಕರು ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ನಿಮ್ಮ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು, ಸಾರ್ವಜನಿಕರು ಯಾರು ಇಲ್ವಾ ಹಾಗಾದ್ರೆ? ಅಥವಾ ಸ್ಥಳೀಯರು ಇಲ್ಲಿ ಅವರಿಗೆ ಯಾರಿಗೂ ಇದೊಂದು ರಸ್ತೆ ಅವ್ಯವಸ್ಥೆ ಕಾಣ್ತಾ ಇಲ್ವಾ? ಅಲ್ಲೇ ಎದುರಲ್ಲಿ ಒಂದು ಸಂಬಂಧಪಟ್ಟಂತ ಪ್ರಾರ್ಥನಾ ಮಂದಿರ ಇದೆ, ಅವರಿಗೆ ಇದರ ಬಗ್ಗೆ ತೊಂದರೆ ಅಂತ ಅನಿಸ್ತಾ ಇಲ್ವಾ ಹಾಗಾದ್ರೆ? ಅನಿಸ್ತಾ ಇದೆ. ಆದ್ರೆ ಈ ಹೋರಾಟ ಎನ್ನುವಂಥದ್ದು ಎಲ್ಲಾ ಜನರು ಏನ್ ಮಾಡ್ತಾ ಇದ್ದಾರೆ ಅಂತೆ, ಅವರವರ ವೈಯಕ್ತಿಕವಾದ ಕೆಲಸ ಕಾರ್ಯಗಳಲ್ಲಿ ಮಗ್ನನಾಗಿದ್ದಾರೆ, ಮಾತ್ರ ಬರುತ್ತೆ, ಇಲ್ಲದ್ರೆ ಬೇಡ ಅಂತ ಹೇಳುವಂತ ಮನಸ್ಥಿತಿ ಇದೆ. ಆದ್ರೆ ಇನ್ನು ಮುಂದೆ ನಾವು ಎಲ್ಲ ಮಸೀದಿ, ಚರ್ಚ್, ಮಂದಿರಗಳ ಎಲ್ಲ ಪದಾಧಿಕಾರಿಗಳು, ಕಮಿಟಿಯವರನ್ನ ಭೇಟಿಯಾಡಿ ಈ ಒಂದು ಹೋರಾಟದಲ್ಲಿ ತಾವುಗಳು ಭಾಗಿಗಳಾಗಬೇಕೆನ್ನುವಂತಹ ಒಂದು ಮನವಿಯನ್ನು ಕೂಡ
ಸಲ್ಲಿಸಲಿದ್ದೇವೆ. ಎಸ್, ನಾವು ನೋಡ್ತಾ ಇದ್ರಿ ಉಡುಪಿಯಿಂದ ಮಂಗಳೂರು ಕಡೆಗೆ ಬರ್ತಾ ಇರುವಂತ ಎಲ್ಲಾ ರಸ್ತೆಗಳನ್ನು ನಾವು ಗಮನಿಸ್ತಾ ಇದ್ರೆ ಅಥವಾ ರಾಷ್ಟ್ರೀಯ ಹೆದ್ದಾರಿ ಒಂದು ಇಕ್ಕೆಳೆಗಳನ್ನು ಗಮನಿಸ್ತಾ ಹೋದ್ರೆ ಕೂಳೂರು ಮಾತ್ರ ಒಂದು ಈ ಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು ಹೇಳಲಿಕ್ಕೆ ಬೇಜಾರಾಗಲ್ಲ ತಮ್ಗೆ ಅನ್ನುವಂಥದ್ದು. ಯಾಕಂದ್ರೆ ಸುರತ್ಕಲ್ ಆಗಿರ್ಬೋದು ಬಹಳಷ್ಟು ಉತ್ತಮವಾದ ಕೆಲಸಗಳನ್ನು ಶಾಸಕರಲ್ಲಿ ಮಾಡಿದ್ದಾರೆ. ಅಲ್ಲಿ ಸಂಸದರನ್ನು ಅಥವಾ ಇನ್ಯಾರನ್ನು ಬೆರಳು ತೋರಿಸಲಿಲ್ಲ. ಅವರ ಕ್ಷೇತ್ರದಲ್ಲಿ ಆಗುವಾಗ ಅವರು ಮಾಡಿದ್ದಾರೆ. ಆದ್ರೆ ಈ ಕ್ಷೇತ್ರವನ್ನು ಯಾಕೆ ಅವರದಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂತದ್ದು ಅನ್ನುವಂಥದ್ದು. ಯಾವುದೇ ಜನಪ್ರತಿನಿಧಿ ಗೆಲ್ಲುವ ತನಕ ಮಾತ್ರ ಅವನು ಪಕ್ಷದ ಪ್ರತಿನಿಧಿಯಾಗಿರ್ತಾನೆ. ಗೆದ್ದ ಮೇಲೆ ಅವನು ಎಲ್ಲಾ ಜನರ ಪ್ರತಿನಿಧಿ. ನಿಜವಾಗ್ಲು ಅದು ಯಾವುದಕ್ಕೂ ಪಕ್ಷ ಭೇದ ಇರಬಾರ್ದು. ನಿಜ. ಅದು ನನ್ನ ಕ್ಷೇತ್ರ, ಇದು ಇವರ ಕ್ಷೇತ್ರ, ಅಲ್ಲಿ ನನಗೆ ಮತ ಕೊಡಲಿಲ್ಲ ಅನ್ನುವಂತಹ ಒಂದು ಮನೋಭಾವನೆ ಕೂಡ ಅವರಿಗೆ ಇರಬಾರ್ದು. ಈಗೇನಾಗಿದೆ ಅಂದರೆ ಸುರತ್ಕಲ್ನಲ್ಲಿ ಒಂದು ಹೈಟೆಕ್ ಸಿಟಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಅದೇ ಸಿಟಿ ಬಸ್ ಸ್ಟ್ಯಾಂಡ್, ಅವರು ಸಿಟಿ ಬಸ್ ಸ್ಟ್ಯಾಂಡ್ ಇಲ್ಲದ್ರೆ 24 hours ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಕೂಡ ತಾತ್ಕಾಲಿಕವಾಗಿ ನಿರ್ಮಿಸುವಂತ ಕೆಪಾಸಿಟಿ ಅವರಿಗೆ ಉಂಟು. ಯಾಕಾಗಿ ಅದೇ ರಸ್ತೆಯಲ್ಲಿ ಅವರು ಇದ್ದಾರೆ, ಅವರ ಆಫೀಸ್ ಕೂಡ ಇಲ್ಲಿ ಉಂಟು ಕಾಮರ್ಸ್ ಸೆಂಟರ್ ಅಲ್ಲಿ. ಅದೇ ರಸ್ತೆಯಲ್ಲಿ ದಿನನಿತ್ಯ ಓಡಾಡ್ತಾರೆ. ಈ ಸಮಸ್ಯೆಗೆ ಪರಿಹಾರ ಈ ಒಂದು ಮಾಡಲಿಲ್ಲ ಅಂದ್ರೆ ನಮಗೂ ಏನೋ ಒಂದು ಅನುಮಾನ, ಯಾಕಾಗಿ ಅವ್ರು ಮಾಡ್ತಾ ಇಲ್ಲ, ಏನೋ ತಾರತಮ್ಯ ನೀತಿ ತೋರಿಸ್ತಾ ಇದ್ದಾರಾ ಅಂತ ಒಂದು ಜನರಿಗೂ ಅಂತ ಒಂದು ಅನಿಸಿಕೆಗಳು ಬರ್ತಾ ಇದೆ ಅನ್ನುವಂಥದ್ದು. ಅಥವಾ ಈ ತಾರತಮ್ಯ ಅನ್ನುವಂಥದ್ದು ಈ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಕೂಳೂರು ಮಾತ್ರ ಅನ್ನುವಂಥದ್ದು. ಯಾಕಂದ್ರೆ ಪ್ರತಿ ಭಾಗದಲ್ಲಿ ಆಗಿರ್ಬೋದು, ಈಗ ಮುಲ್ಕಿ ಆಗಿರ್ಬೋದು, ಪಡುಬಿದ್ರೆ ಪೇಟೆಯಲ್ಲಿ ಆಗಿರ್ಬೋದು, ಅಥವಾ ಉಡುಪಿಯ ಆ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಕೂಳೂರಿನಲ್ಲಿ ಇಷ್ಟರವರೆಗೆ ಅಂತ ಪ್ರತಿಭಟನೆಗಳು ಆಗಿಲ್ಲ. ನಮ್ಮ ಹಕ್ಕಿಗೋಸ್ಕರ ಪ್ರತಿಭಟನೆಗಳು ಮಾಡಿಲ್ಲ ಅಂತ ಗಂಭೀರವಾದಂತೂ ಕಾಣ್ತಾ ಇಲ್ಲ ಅನ್ನುವಂಥದ್ದು. ಇದು ಸೈಲೆಂಟ್ ಆಗತ್ತಾ ಅನ್ನುವಂಥದ್ದು ಒಂದು ಕಡೆಯಲ್ಲಿ. ಅದಕ್ಕೋಸ್ಕರ ಮೊಹಿದ್ದೀನ್ ಬಾವ್ ಅವರು ಅಂತ ಉತ್ತರಗಳನ್ನು ನೀಡಿದ್ರ ಮೋಸ್ಟ್ಲಿ ಆಗಿರ್ಲಿಕ್ಕೂ ಸಾಕು. ಯಾಕೆಂದ್ರೆ ಜನರ ಪ್ರತಿಭಟನೆ ಬಿಸಿ ಅವರಿಗೆ ಮುಟ್ಲಿಲ್ಲ ಇನ್ನುವರೆಗೆ. ಕೂಳೂರಿನ ಜನತೆ ಮುಟ್ಲಿಲ್ಲ. ಇನ್ನು ಮುಟ್ಟಿಸ್ಬೇಕೆನ್ನುವಂತಹ ಒಂದು ಇದನ್ನು ನಾವು ಮಾಡಿದ್ದೇವೆ, ಪ್ರತಿಜ್ಞೆಯನ್ನೇ ಮಾಡಿದ್ದೇವೆ. ಇನ್ನು ಬಿಸಿ ಮುಟ್ಟಿಸ್ತೇವೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಅವರು ಬರಲಿ, ಇನ್ನೂ ಕೂಡ ಹೆಚ್ಚಿನ ಕೆಲಸ ಕಾರ್ಯಗಳು ನಡೆಯಲಿ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ. ಈಗ ಚುನಾವಣೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ, ಅದಕ್ಕಾದ್ರೂ ಒಂದು ಸ್ಪಂದಿಸಬೇಕು. ಅಥವಾ ಚುನಾವಣೆ ಬಂದಾಗ ಆದ್ರೂ ತೇಪೆ ಹಾಕುವಂತ ಕೆಲಸಗಳನ್ನು ಮಾಡಬಹುದು ಮುಂದಿನ ದಿನಗಳಲ್ಲಿ. ಆವಾಗ ಯಾವ ರೀತಿಯಲ್ಲಿ, ಅಥವಾ ನೀವು ಹೇಳಿದ ಹಾಗೇನೆ ಹಿಂದೆ ಏನು ನಡೆಸಿದ್ರ ಕೆಲಸ, ತೇಪೆ ಹಾಕುವಂತ ಕೆಲಸಗಳನ್ನು ಮಾಡಿದ್ರೆ ನೀವು ಅಲ್ಲಿ ಏನ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ನಾವು ತೇಪೆ ಹಾಕುದಾದ್ರೆ ನಾವು ಇನ್ನೂ ಬಿಡುದಿಲ್ಲ. ಎಲ್ಲರೂ ನಾವು ಚಾಲಕರು ಮಾಲಕರೆಲ್ಲ ಸೇರಿ ನಾವು ಅದನ್ನು ಸ್ಟೇ ಮಾಡಿ, ಮತ್ತೆ ನಮ್ದು ಮಂಗಳೂರಲ್ಲೇ ಪಂಪಲ್ಲಿ ಅವರ ಆಫೀಸ್ ಉಂಟು, ಅವರನ್ನು ಕರ್ಕೊಂಡು ಬಂದು ಏನಾದ್ರು ಒಂದು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಬದಲಿ ವ್ಯವಸ್ಥೆಯನ್ನು ಮಾಡಬೇಕು, ಶಾಶ್ವತ ಪರಿಹಾರ ಆಗ್ಬೇಕು. ಇನ್ನು ನಂತರ ಅಂತಹ ಒಂದು ಪರಿಸ್ಥಿತಿ ಅಲ್ಲ, ಇನ್ನು ಚುನಾವಣೆ ಬಂದಾಗ ತೇಪೆ ಹಾಕುವಂತ ಕೆಲಸಗಳು ಅಥವಾ ಇನ್ನು ತಾತ್ಕಾಲಿಕವಾಗಿ ಮಾಡುವಂತದ್ದು ಬರ್ತಾರೆ, ಬರಲೇಬೇಕು ಸಂದರ್ಭಗಳಲ್ಲಿ. ಅಂತ ಸಂದರ್ಭಗಳಲ್ಲಿ ತಾವು ಏನು ಅದರ ಬಗ್ಗೆ ನಿಲುವುಗಳನ್ನು ನಿಲುವೇನಿಲ್ಲ. ಎಲ್ಲರೂ ಜನರನ್ನು, ಸಾರ್ವಜನಿಕರನ್ನು, ಆಟೋ ಚಾಲಕರನ್ನು ಎಲ್ಲ ಒಟ್ಟುಗೂಡಿಸಿ ಆ ತೇಪೆ ಕಾರ್ಯವನ್ನು ನಿಲ್ಲಿಸಿ ಶಾಶ್ವತ ಪರಿಹಾರ ಕೊಡುವುದಾದ್ರೆ ಮಾತ್ರ ಮಾಡಿ. ತೇಪೆ ಹಾಕುವಂತ ನಾವೇ ಶ್ರಮದಾನ ಮಾಡಿ ಮಾಡ್ತೇವೆ, ಅಗತ್ಯ ಇಲ್ಲ. ಇಷ್ಟರವರೆಗೆ 3 ವರ್ಷದಲ್ಲಿ ಇವರು ಮಾಡಿದ್ದಾರೆ, ಅವರ ಇದು ಕಣಿಕರ ಬೇಡ ನಮ್ಗೆ. ಶ್ರಮದಾನ ಮಾಡಿ ನಾವು ಸರಿ ಮಾಡ್ತೇವೆ. ಶಾಶ್ವತ ಪರಿಹಾರ ಮಾಡೋದಾದ್ರೆ ಮಾಡ್ಲಿ, ಅಂತದೇ ನಮ್ದೊಂದು. ನಾವು ಬೆಳಿಗ್ಗೆ ನಾವು ಇವತ್ತು ಕೊಟ್ಟು ಮತ್ತು ಬಕೆಟ್ ಎಲ್ಲ ಇಟ್ಕೊಂಡು ಹೋಗಿದ್ದೇವೆ, ಬಟ್ಟಿ ಎಲ್ಲ. ಅದನ್ನು ಇದು ಉಂಟಲ್ಲ ಹೊಂಡ, ಅದನ್ನು ನಾವು ಲೆವೆಲ್ ಮಾಡುವಂತ. ಅದಕ್ಕೆ ತುಂಬಾ ಜನ ಹೇಳಿದ್ರು, ನಿಖಿಲ್ ಲೆವೆಲ್ ಮಲ್ಪೊಡ್ಚಿ ಎಂಕುಲು ಪೂರ ಸ್ಟ್ರೈಕ್ ಮಲ್ತದ್ದು, ಒಂದು ಮಲ್ತದ್ದು ತಾರದಾಯಿ ಪೂರ ದೀದ್ ಬೊಕ್ಕ ಒಂದು ಮಲ್ಪಕ ಅಂತ ಹೇಳಿದ್ರು. ಇಲ್ಲದ್ರೆ ನಾವು ಬೆಳಿಗ್ಗೆ ಹೋಗಿ ಸ್ಪಂದಿಸದಿದ್ರೆ ಮತ್ತಿನ ಈಗಾಗಲೇ ನೀವು ಹೇಳಿದ್ರಿ ಒಂದು ಕಡೆಯಲ್ಲಿ ಪ್ರತಿಭಟನೆ ಅನ್ನುವಂಥದ್ದು ಮಾತ್ರ ಇವರಿಗೆ ಕಾಣ್ತಾ ಇರೋದು. ಪ್ರತಿಭಟನೆ ಮಾಡಿದ್ರೆ ಮಾತ್ರ ಹಾಗಾದ್ರೆ ಎಚ್ಚೆತ್ಕೊಳ್ಳುವುದು ಅನ್ನುವಂಥದ್ದು ಕೂಡ. ಯಾಕಂದ್ರೆ ಜನಪ್ರತಿನಿಧಿಗಳಾಗಿ ಪ್ರತಿಭಟನೆಗೋಸ್ಕರ ಕಾಯ್ತಾ ಇರ್ತಾರಾ ಅಥವಾ? ಈಗೇನಾಗಿದೆ ಅಂದ್ರೆ ರಾಜಕಾರಣಿಗಳೆಲ್ಲ ಒಂದು ನಿದ್ರಾವಸ್ಥೆಯಲ್ಲೇ ಇದ್ದಾರೆ. ಅವರಿಗೆ ಬೇಕಾ ಜನರು ಎಲ್ಲಿಯಾದರೂ ಪ್ರತಿಭಟನೆ ಅಂತ ಹೋರಾಟಗಳಲ್ಲಿ ಮುಂಚಿನೆಯಲ್ಲಿ ನಿಂತರೆ ಅಲ್ಲಿ ಬಂದು ಕೆಲಸ ಕಾರ್ಯಗಳನ್ನು ಮಾಡಿ ಜನರಿಂದ ಪ್ರಶಂಸೆಯನ್ನು ಗಳಿಸುವಂಥದ್ದು. ನಾವು ಪ್ರತಿಭಟಿಸಿದೆವು, ಅವರೊಂದು ಕೆಲಸ ಮಾಡಿದ್ದಾರೆ ಅಂತಹ ಒಂದು ಚುನಾವಣೆ ಹತ್ತಿರ ಬರುವಾಗ ಅಂತಹ ಒಂದು ಇಮೇಜನ್ನು ಜನರ ಮನಸ್ಸಲ್ಲಿ ಮೂಡಿಸುವಂಥದ್ದು ಕೂಡ ಆಗಿರ್ಬೋದು. ಇಲ್ಲದ್ರೆ ಅವರಿಗೆ ನಮ್ಮಾಗೆ ಅವರು ಕೂಡ ಬರ್ತಾ ಇರುವ ಇವತ್ತಿನ ಪ್ರತಿಭಟನೆಗೆ ಸ್ಪಂದಿಸ್ತಿದ್ರೆ ಏನಷ್ಟು ದೊಡ್ಡ ಪ್ರಚಾರ ಆಗ್ತಾ ಇರಲಿಲ್ಲ. ಪ್ರಚಾರಕ್ಕೋಸ್ಕರ ಇನ್ನು ಕಾಯ್ತಾ ಇದ್ದಾರೆ ಶಾಸಕರು ಅನ್ನುವಂಥದ್ದು. ಪ್ರತಿಭಟನೆ ಆಗುವಾಗ ಅಲ್ಲಿ ಬಂದು ಮಾತಾಡಿ ಅಲ್ಲಿ ಒಂದು ಪ್ರಚಾರ ಅದರಲ್ಲಿ ಕೂಡ. ಅಲ್ಲ, ನೀವು ಈಗ ಪ್ರತಿಭಟನೆ ಮಾಡುವಾಗ
ಸ್ಪಾಟಿಗೆ ಬಂದ್ರು ಶಾಸಕರು. ಹೌದು. ಅದನ್ನ ಯಾರು ತಿಳಿಸಿರುವಂತದ್ದು ಅಥವಾ ಆ ಸಂದರ್ಭಗಳಲ್ಲಿ ಅಲ್ಲಿ ಹೋಗುವಂತ ಸಂದರ್ಭಗಳಲ್ಲಿ ಅವರು ಬಂದಿರುವಂತದ್ದು ಏನು ಅನ್ನುವಂಥದ್ದು? ಅವರು ಹೋಗುವಾಗ ಬಂದದ ಅಥವಾ ಯಾರಾದ್ರೂ ಫೋನ್ ಮಾಡಿದಾರೆ ಗೊತ್ತಿಲ್ಲ. ಎಸ್, ಬಟ್ ಅವರು ಅದನ್ನು ಎನ್ಕ್ಯಾಶ್ ಮಾಡಿದ್ರು. ನಿಜವಾಗ್ಲು ಅಲ್ಲಿ ಅವರು ಪ್ರಚಾರ ಒಂದು ಅವ್ರಿಗೆ ಸಿಕ್ತು. ಸೊ ನಾವು ಪ್ರಚಾರ ಸಿಗುವುದಾದ್ರೆ ನಮ್ಮ ಯಾವ್ದು ಇದಿಲ್ಲ, ಆದ್ರೆ ಕೆಲಸ ಮಾಡ್ಬೇಕು, ನಾವು ಕೆಲಸ ಮಾಡಿ ಪ್ರಚಾರ ಮಾಡ್ಕೊಳ್ಳಿ, ನಮ್ಗೇನು ಅದರಲ್ಲಿ ಅಭ್ಯಂತರ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ಬಸ್ಸು ತಂಗುದಾಣ ಆಗ್ಬೇಕು ಕೂಳೂರಿಗೆ, ಅಥವಾ ರಸ್ತೆ ಒಂದು ಬದಲಿ ರಸ್ತೆ ಏನಿದೆ, ಸರ್ವಿಸ್ ರೋಡ್ ಇದೆ, ಅದನ್ನು ಅಗಲೀಕರಣ ಮಾಡಬೇಕು, ಚರಂಡಿ ವ್ಯವಸ್ಥೆ ಆಗ್ಬೇಕು ಸರಿಯಾದ್ದು ಅನ್ನುವಂಥದ್ದು ಕೂಡ. ಇಷ್ಟೆಲ್ಲ ಬೇಡಿಕೆಗಳಿದೆ, ಇದಕ್ಕೆ ಸ್ಪಂದಿಸ್ತಾರಾ ಅನ್ನುವಂಥದ್ದು. ಇನ್ನು ಯಾಕಂದ್ರೆ 8 ತಿಂಗಳಲ್ಲಿ ಚುನಾವಣೆ ಬರ್ತದೆ. ಚುನಾವಣೆ ಬಂದಾಗ ಅದಕ್ಕೆ ಯಾವ ರೀತಿಯಲ್ಲಿ ಬೇಕು ಅಂತ ಸಮಜಾಯಿಸಿ ಒಂದು ಉತ್ತರಗಳನ್ನು ನೀಡಬಹುದು, ಹಾರಿಕೆಯ ಉತ್ತರಗಳನ್ನು ನೀಡಬಹುದು. ಇದರ ಬಗ್ಗೆ ನೀವು ಯಾವ ದೃಢ ನಿಲುವನ್ನು ತೆಗೆದುಕೊಳ್ತೀರಿ ಅನ್ನುವಂಥದ್ದು? ಇದರ ಬಗ್ಗೆ ನಾವೊಂದು ಅಭಿಯಾನವನ್ನೇ ಮಾಡಬೇಕಾಗ್ತದೆ. ಜನರ ಮನಸ್ಸಲ್ಲಿ ಒಂದು ಘೋಷವಾಕ್ಯವನ್ನು ನಾವು ಮೂಡಿಸಬೇಕಾಗ್ತದೆ. ನಮ್ಮ ಊರು ನಮ್ಮಿಂದ ಅಭಿವೃದ್ಧಿ, ಮೂಲಭೂತ ಸೌಕರ್ಯ ನಮ್ಮ ಹಕ್ಕು ಎನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಮನೆಗೂ ಭೇಟಿ ಕೊಟ್ಟು ಜನಜಾಗೃತಿ ಮೂಡಿಸಿ, ನಮ್ಮ ಊರು ನಮ್ಮಿಂದ, ಇನ್ನು ಯಾರು ಜನಪ್ರತಿನಿಧಿಗಳು ನಂಬಿ ಏನು ಪ್ರಯೋಜನ ಇಲ್ಲ. ಅದ ಇಲ್ಲಿ ಸಾರ್ವಜನಿಕರಾಗಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪನೂ ಕಾಳಜಿ ವಹಿಸ್ತಾ ಇಲ್ಲ. ಈಗ ರಿಕ್ಷಾ ಪಾರ್ಕ್ ಅವರಿಗೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ, ಸರಿ, ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇಲ್ವಾ? ಯಾಕೆ ಸ್ಪಂದಿಸ್ತಾ ಇಲ್ಲ ಇದಕ್ಕೆ? ಇದರ ಬಗ್ಗೆ ಪ್ರತಿಭಟನೆ ಇವತ್ತು ನೀವು ನೋಡಿರ್ಬೋದು. ಸಾರ್ವಜನಿಕರನ್ನು ಗಮನಿಸಿದ್ರಲ್ಲಿ ಯಾರು ಇಲ್ಲ, ಅದು ಅಲ್ಲಿಯ ಪರಿಸರದ ವ್ಯಕ್ತಿಗಳನ್ನು ಗಮನಿಸಿದ್ರೆ ಯಾರು ಇಲ್ಲ. ಈ ಪರಿಸರ ಅಂದ್ರೆ ನಾವು ಮಾಡಿದಂತಹ ಪ್ರತಿಭಟನೆಯ ಒಂದು ಅವರ್ಸ್, ಪೀಕ್ ಅವರ್ಸ್, ಅದು ಎಲ್ಲ ಕೆಲಸ ಕಾರ್ಯಗಳಿಗೆ ಹೋಗುವಂಥವರೇ ಇರುವುದು. ಆಫೀಸಲ್ಲಿಗೆ, ಸ್ಕೂಲ್ಗೆ ಆಗಲಿ, ಬೇರೆ ಬೇರೆ ಕೆಲಸಕ್ಕೆ ಹೋಗುವರು. ನಾವು ಮಾಡಿದಂಥ ಪ್ರತಿಭಟನೆ ಆ ಟೈಮಲ್ಲಾಗಿತ್ತು. ಸೊ ಆಟೋ ರಿಕ್ಷಾ ಚಾಲಕರು ಮತ್ತು ಕೆಲವು ನಾಗರಿಕರು ಮಾತ್ರವೇ ಸೇರಿದ್ದೇವೆ. ಇನ್ನು ಮುಂದಿನ ಹೋರಾಟ ಮಾಡುವಾಗ ಆ ಎಲ್ಲ ಜನರಿಗೂ ಆಗುವಂತಹ ಒಂದು ಸಮಯವನ್ನು ಇಟ್ಟು ಒಂದು ಉಗ್ರ ಮಟ್ಟದಲ್ಲಿ ಪ್ರತಿಭಟಿಸಿ ಒಂದು ಸಂದೇಶವನ್ನು ಕೊಡಬೇಕು ಎಲ್ಲ ಜನರಿಗೂ. ಎಸ್, ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಕೂಳೂರಿನ ಒಂದು ಅವ್ಯವಸ್ಥೆಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡ್ತಿದ್ವಿ. ಎಸ್, ಮಾತು ಮುಂದುವರಿಸ್ತೇನೆ. ಈಗಾಗಲೇ ನಾವು ಶಾಲಾ ಮಕ್ಕಳಾಗಿರ್ಬೋದು, ಈ ದಾರಿಯಲ್ಲಿ ಸಂಚಾರ ಮಾಡುವಂಥದ್ದು, ಆ ಬೆಳಿಗ್ಗೆ ಸಮವಸ್ತ್ರ ಹಾಕಿಕೊಂಡು ಹೋದ್ರೆ ಮತ್ತೆ ಬದಲಿ ಸಮವಸ್ತ್ರ ಹಾಕುವಂತ ಸ್ಥಿತಿ ಇಲ್ಲಿ ಇದೆ ಅನ್ನುವಂಥದ್ದು ಕೂಡ. ಇಂಥ ಮಕ್ಕಳಿಗೆ ತಾತ್ಕಾಲಿಕ ಅಥವಾ ಅಲ್ಲಿ ಟ್ರಾಫಿಕ್ ಪೊಲೀಸರು ಇರ್ತಾರೆ, ಆ ಸಂದರ್ಭದಲ್ಲಿ ಅವರು ಅದರ ಬಗ್ಗೆ ಗಮನ ಹರಿಸಬೇಕಿತ್ತು. ಯಾಕಂದ್ರೆ ಮಕ್ಕಳಿಗೆ ರಸ್ತೆ ದಾಟುವಾಗ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟಬೇಕು, ಅಥವಾ ಲೋಕಲ್ ರಸ್ತೆಗಳಿಲ್ಲ, ಅಂಡರ್ ಪಾಸ್ ಇಲ್ಲ ಅಲ್ಲಿ ಇರುವಂತದ್ದು. ಆವಾಗ ಯಾಕೆ ಇವರು ಎಚ್ಚೆತ್ತುಕೊಳ್ಳೋದಿಲ್ಲ? ಯಾವುದೇ ಒಂದು ಪ್ರಕರಣ ಅಥವಾ ಯಾವುದೋ ದುರ್ಘಟನೆ ಆದ ಕೂಡಲೇ ಅಲ್ಲಿ 4 ದಿವಸ ಪೊಲೀಸ್ ಇರ್ತಾರೆ, ಮತ್ತೆ ಇಲ್ಲ ಅನ್ನುವಂಥದ್ದು ಕೂಡ. ಈ ಪೊಲೀಸ್ ಇಲಾಖೆ ಕೂಡ ಒಂದು ನಿರ್ಲಕ್ಷ್ಯತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಈಗ ಆ ಇದರಲ್ಲಿ ಕೂಳೂರು ಚರ್ಚ್, ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಎಲ್ಲ ಇದೆ. ಈ ಮಕ್ಕಳು ಜಾಸ್ತಿಯಾಗಿ ಬರುವಂಥದ್ದು ಅದೇ ಒಂದು ಏರಿಯಾದಿಂದ, ತಣ್ಣೀರುಬಾವಿಯಿಂದ ಬರ್ತಾರೆ ಅಥವಾ ಈ ಸೈಡಿಂದ ಬರುವುದಾದ್ರು. ಈ ಒಂದು ರಸ್ತೆ ಕಿರಿದಾಗಿದ್ದು ಪಾದಚಾರಿಗಳಿಗೆ ಅಲ್ಲಿ ಫುಟ್ಪಾತ್ ಕೂಡ ಇಲ್ಲ ನಡೆದಾಡಲಿಕ್ಕೆ, ಮಕ್ಕಳಿಗೂ ಕೂಡ. ರಸ್ತೆ ಈ ವಾಹನ ದಟ್ಟಣೆ ಎಲ್ಲ ಇರುವ ಟೈಮಲ್ಲಿ ಬೆಳಿಗ್ಗೆ ಹೊತ್ತು ಅಲ್ಲಿ ಪೊಲೀಸರು ಇರಲ್ಲ. 8 ಗಂಟೆಯಿಂದ 9 ಗಂಟೆ ಒಂದು ಹತ್ತಿರವೇ ಅಲ್ಲಿ ಔಟ್ ಪೋಸ್ಟ್ ಇದ್ರು ಕೂಡ ಪೊಲೀಸರಲ್ಲಿ ಕಾಣೆಯಾಗಿದ್ದಾರೆ. ಅಂತಹ ಒಂದು ವ್ಯವಸ್ಥೆ. ಇದನ್ನು ಕೂಡ ನಾವು ಪೊಲೀಸ್ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳಿಗೆ ಒಂದು ವಿಷಯವನ್ನು ಮುಟ್ಟಿಸಿ ಆ ಒಂದು ಶಾಲಾ ಸಮಯದಲ್ಲಿ ಒಂದು ಪೊಲೀಸರನ್ನು ಪರ್ಮನೆಂಟ್ ಆಗಿ ಅಲ್ಲಿ ನಿಲ್ಲಿಸುವಂಥದ್ದು, ಮತ್ತೆ ಮಕ್ಕಳಿಗೆ ರಸ್ತೆ ದಾಟಲು ಅನುಕೂಲವಾಗುವಂತೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಅಲ್ಲಿ ಶಾಲೆಗಳಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು, ಶಾಲಾ ಮಕ್ಕಳಿಗೆ ಆಗಿರ್ಬೋದು. ಅಥವಾ ಇದರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಇದೆಯಾ, ಅಥವಾ ಅವರು ಏನಾದ್ರು ದೂರಿಕೊಂಡಿದ್ರೆ ಇಷ್ಟರವರೆಗೆ? ಇವತ್ತು ಈ ಪ್ರತಿಭಟನೆಯಲ್ಲಿ ಅಲ್ಲಿಯ ಶಾಲಾ ಟೀಚರು, ಮಕ್ಕಳು ಎಲ್ಲ ಬಂದಿದ್ರು. ಅವರು ಬಂದು ಅವರ ಕಷ್ಟಗಳನ್ನು ಕೂಡ ಹೇಳಿದ್ದಾರೆ ಅಲ್ಲಿ. ಆಮೇಲೂ ನಾವು ಈಗ ಹೇಳಿದ್ದೇವೆ ಅವರಿಗೆ, ಇದೊಂದು ಸಾಂಕೇತಿಕ ಪ್ರತಿಭಟನೆ, ಇನ್ನು ಮುಂದಿನ ಪ್ರತಿಭಟನೆಗೆ ನಾವು ಕರೆದ್ರು ನೀವು ಬನ್ನಿ ಅಂತ ಹೇಳಿ ಅವರು ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಎಷ್ಟು ದಿವಸದಲ್ಲಿ ನಿಮ್ಮ ಮುಂದಿನ ಪ್ರತಿಭಟನೆ ಇರುತ್ತೆ? ಯಾಕಂದ್ರೆ ಎಷ್ಟು ದಿವಸ ಕಾಯುವಂತ ವ್ಯವಸ್ಥೆಗಳನ್ನು ನೀವು ಮಾಡ್ತೀರಾ? ನಾವು ಒಂದು 15 ದಿವಸದ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. ಅದರ ಒಳಗಡೆ ನಮಗೆ ಶಾಶ್ವತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಇಲ್ಲ ಅಂತಾದ್ರೆ ನಾವು ಅದಕ್ಕೆ ಬೇಕಾದಂತಹ
ಜನಪರ ಹೋರಾಟವನ್ನು ಮಾಡಬೇಕಾಗಿದೆ ಅನ್ನುವಂಥದ್ದು. ಈಗಾಗಲೇ ನೀವು ನೋಡಿರ್ಬೋದು, ವೇಗದೂತ ಬಸ್ಸುಗಳು ಕೂಡ ಇಲ್ಲಿ ಸಂಚಾರ ಮಾಡುವಂಥದ್ದು ಫ್ಲೈಓವರ್ ಅಲ್ಲಿ ಸ್ಟಾಪ್ ಇಲ್ಲ, ಅಥವಾ ನೀವು ಹೇಳಿದ ಹಾಗೆ ಈಗ ಏನೋ ಒಂದು ನೀರಿನ ವ್ಯವಸ್ಥೆ ಇದೆ, ಗುಂಡಿಗಳಿದೆ, ಅಲ್ಲೇ ಸ್ಟಾಪ್ಗಳನ್ನು ನೀಡ್ತಾರೆ. ಹೌದು, ಜನರು ಅಲ್ಲಿ ಇಳಿಯುವುದಲ್ಲಿ ಅಲ್ಲಿ ಮುಂದೆ ಹೋದ್ರೆ ಫ್ಲೈಓವರ್ ಇರ್ತದೆ, ಅಲ್ಲಿಂದ ಮೇಲೆ ಜಂಪ್ ಮಾಡ್ಲಿಕ್ಕೆ ಯಾರಿಗೂ ಇಲ್ಲ, ಅದೇ ರಸ್ತೆಯಲ್ಲಿ ಇಳಿಸ್ಬೇಕು. ಅಂತ ಸಂದರ್ಭದಲ್ಲಿ ಬಸ್ ಸಿಬ್ಬಂದಿಗಳು ಕೂಡ ಅಲ್ಲೇ ನಿಲ್ಲಿಸ್ತಾರೆ, ಅಲ್ಲೇ ಇಳಿಸ್ತಾರೆ. ಅಲ್ಲಿಂದ ಇಳಿದ ಮೇಲೆ ಅವನು ಯಾವ ಕಡೆ ಹೋಗ್ಬೇಕಂತಲ್ಲಿ ಅವನೇ ಕನ್ಫ್ಯೂಸ್ ಅಲ್ಲಿ ಇರ್ತಾನೆ. ಹಿಂದಿನಿಂದ ಬರುವಂತಹ ಬೇರೆ ವಾಹನಗಳು, ಅಂತಹ ಒಂದು ಸ್ಥಿತಿಯಲ್ಲಿ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವಂತಹ ಒಂದು ವ್ಯವಸ್ಥೆ ಇದೆ. ಎಸ್, ನಿಜವಾಗ್ಲೂ ಆ ಸ್ಥಳದಲ್ಲೇ ಒಂದು ಕಡೆಯಲ್ಲಿ ಸಂವಿಧಾನ ಆದ್ರೆ ಒಂದು ಕಡೆಯಲ್ಲಿ ಸುಸರ್ಜಿತ ಅಂತ ಅನಿಸುತ್ತಾ ಅಲ್ವಾ? ಯಾಕಂದ್ರೆ ಅಲ್ಲಿ ವೇಗದೂತ ಬಸ್ಸುಗಳು ಕೂಡ ಅದೇ ಸ್ಥಳದಲ್ಲಿ ನಿಲ್ಲುವಂಥದ್ದು, ಅಲ್ಲಿ ಸ್ಥಳದ ಅವಕಾಶಗಳಿಲ್ಲ, ಅಥವಾ ಏನು ಪ್ರಾರ್ಥನಾ ಮಂದಿರ ಇದೆ, ಇದರಿಂದ ಸಮಸ್ಯೆ ಆಗ್ತಿದೆ ಅದರ ಹತ್ತಿರದಲ್ಲೇ. ಅಲ್ಲಿ ತಂಗುದಾಣ ಮಾಡಬಹುದು. ಈಗ ಏನೊಂದು ಅವರು ಚರಂಡಿ ಮಾಡಿದಾರ, ಆ ಚರಂಡಿಯ ಮೇಲೆ ಸ್ಲ್ಯಾಬ್ಗಳನ್ನು ಮುಚ್ಚಿ ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಒಂದು ಸುಸಜ್ಜಿತವಾದ ತಂಗುದಾಣವನ್ನು ಮಾಡಬಹುದು. ಆದರೆ ಜನಪ್ರತಿನಿಧಿಗಳಿಗೆ ಒಂದು ಪ್ರಜ್ಞೆ ಬೇಕು, ನಾವು ಇಂತಹ ಒಂದು ಕೆಲಸಗಳನ್ನು ಮಾಡಬಹುದು ಅನ್ನುವಂತಹ ಒಂದು ಜ್ಞಾನ ಇದ್ರೆ ಅಲ್ಲಿ ಸುಸಜ್ಜಿತವಾದಂತಹ ಒಂದು ತಂಗುದಾಣವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ನೀವು ನೋಡಿರ್ಬೋದು, ಚರಂಡಿ ಇದೆ, ಚರಂಡಿಯಲ್ಲಿ ಫುಲ್ ಹೂಳೆತ್ತುವಂತ ಕೆಲಸಗಳನ್ನು ಮಾಡಿಲ್ಲ, ಅದರಲ್ಲಿ ಎಲ್ಲ ಮಣ್ಣು ತುಂಬಿಕೊಂಡಿರುವಂತದ್ದು. ಇದರಿಂದ ಈ ಒಂದು ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆಯಾ, ಅಥವಾ ಏನು ಚರಂಡಿ ವ್ಯವಸ್ಥೆ ಇದ್ರೂ ಇದನ್ನು ಸರಿಯಾಗಿ ಯೂಸ್ ಮಾಡುವಾಗ? ಖಂಡಿತವಾಗಿ ತೊಂದರೆ. ಯಾಕೆಂದ್ರೆ ಈ ಒಂದು ಪ್ರತಿಭಟನೆ ಆಗುವ ಟೈಮಲ್ಲೇ ಹೈವೇ ಪೆಟ್ರೋಲ್ ಅಂತ ಹೇಳಿ ಒಂದು ಗಾಡಿ ಬಂತಲ್ಲಿ, ನಾವು ನೋಡಿದ್ವಿ ವಿಜುವಲ್ ಅಲ್ಲಿ, 3-4 ಸಿಬ್ಬಂದಿಗಳನ್ನು ಹಾಕಿ ಆ ಕೊಟ್ಟಿನಿಂದ ತೆಗಿತಾ ಇದ್ದಾರೆ. ಅದನ್ನು ತೆಗೆಯೋದಾದ್ರೆ ಒಂದು JCB ಬೇಕು, ಅಷ್ಟು ಹೂಳು ತುಂಬಿದೆ ಅದರಲ್ಲಿ. 2 ಫೀಟ್ ಹೂಳು ತುಂಬಿದ್ದನ್ನು ಇವರು ಕೇವಲ 2-3 ಕೊಟ್ಟಲ್ಲಿ ಕಾರ್ಮಿಕರನ್ನು ಹಾಕಿ ತೆಗೆಯುವಂಥದ್ದು. ಮತ್ತಲ್ಲದೆ ಅಲ್ಲಿ ಮೇಲೆ ಮುಚ್ಚಿದಂತ ಸ್ಲ್ಯಾಬ್ ಅನ್ನು ಅದು ತೆಗಿಲಿಕ್ಕೆ ಆಗಲ್ಲ, ಅದನ್ನು ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿಂದ ಹೂಳು ತೆಗಿಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಮತ್ತೆ ಇವರು ಎಂತ ಕೆಲಸ ಮಾಡ್ತಾರೆ, ಅದು ಹೂಳು ತೆಗೆದ್ರು ಅಲ್ಲಿಯೇ ಹೂಳು ಅಲ್ಲಿಯೇ ಬಾಕಿ ಆಗ್ತದೆ, ಬೇರೆ ಕಡೆಯಿಂದ ತೆಗಿಬೇಕಾಗ್ತದೆ. ಅದಕ್ಕೆ ಈ ಚರಂಡಿ ಈಗ ನೀರು ಹೋಗೋದಕ್ಕೆ ಯೋಗ್ಯತೆಯಾಗಿ ಇಲ್ಲ, ಯಾವುದೋ ಜನರನ್ನು ಮೋಸ ಮಾಡ್ಲಿಕ್ಕಾಗಿ ಮಾಡಿದಂತ ಒಂದು ತಂತ್ರ ಆಗಿರ್ಬೇಕು. ಇಲ್ಲಾಂದ್ರೆ ಅಷ್ಟು ದೊಡ್ಡ ಹೈವೇ ಪ್ರಾಧಿಕಾರಕ್ಕೆ ಒಂದು ಇಂಜಿನಿಯರ್ನಿಂದ ಅಂತಹ ಒಂದು ಪ್ಲಾನ್ ಇದೆ ಅಂದ್ರೆ ನಮ್ಗೆ ನಂಬಲಿಕ್ಕೆ ಆಗಲ್ಲ. ಯಾವನು ಕೂಡ ಅಂತಹ ಒಂದು ಪ್ಲಾನ್ ಮಾಡ್ಲಿಕ್ಕಿಲ್ಲ. ತಗ್ಗು ಪ್ರದೇಶದಿಂದ ಎತ್ತರದಲ್ಲಿ ಚರಂಡಿ ಮಾಡಿದ್ರೆ ಏನು ಇದುಂಟು, ಅದರಲ್ಲಿ ಪ್ರಯೋಜನ ಉಂಟು? ನಿಜವಾಗ್ಲು ಎತ್ತರ ಭಾಗದಲ್ಲಿ ಚರಂಡಿ ಇದೆ, ಇದು ತಗ್ಗು ಪ್ರದೇಶಗಳಿರುವಂತದ್ದು ಕೂಡ ಅಷ್ಟು ಕೂಡ ಒಂದು ಜ್ಞಾನ ಇಲ್ಲದಂತಹ ಇಂಜಿನಿಯರ್ಗಳಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು. ರಸ್ತೆಯಲ್ಲಿ ರಾತ್ರಿಯಲ್ಲಿ ಸಂಚಾರ ಮಾಡಿದಾಗ ದಾರಿದೀಪದ ವ್ಯವಸ್ಥೆ ಅಂತ ಇಲ್ಲ, ರಿಫ್ಲೆಕ್ಟರ್ ಅಥವಾ ಇನ್ಯಾವುದೋ ಅಳವಡಿಕೆ ಮಾಡುವಂತದ್ದು ಕೂಡ ರಾಷ್ಟ್ರೀಯ ಹೆದ್ದಾರಿಯ ಗಮನಕ್ಕೆ ಬೇಕಾಗಿರುವಂತದ್ದು, ಮುಖ್ಯವಾಗಿ ಕೆಲಸ ಮಾಡಬೇಕಾದಂತದೇ. ಈ ಡಿವೈಡರ್ ಮತ್ತು ಏನು ಅಂತಾನೆ ಗೊತ್ತಾಗುದಿಲ್ಲ. ಸರ್ವಿಸ್ ರಸ್ತೆಯಲ್ಲಿ ಏನೊಂದು ಅವರು ಡಿವೈಡರ್ ಹಾಕಿದಾರ, ಅದರಲ್ಲಿ ಜನರಿಗೆ ಅದು ಡಿವೈಡರ್ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಅಲ್ಲಿ ಒಂದು ದಾರಿದೀಪ ಇಲ್ಲ. ಈ ರಿಫ್ಲೆಕ್ಟ್ ಹಾಕುವುದರಿಂದ ಆ ಡಿವೈಡರ್ ಎನ್ನುವಂಥದ್ದು ಇದೆ ಎನ್ನುವಂಥದ್ದು ಇದು ಬರ್ತದೆ. ಅಲ್ಲೇ ಮೊನ್ನೆ ಒಂದು ಓಮ್ನಿ ಕೂಡ ಆಕ್ಸಿಡೆಂಟ್ ಕೂಡ ಆಗಿತ್ತು, ಆಂಬ್ಯುಲೆನ್ಸ್ ಅದೇ ಸ್ಥಳದಲ್ಲಿ. ಡಿವೈಡರ್ ಕಾಣ್ತಾ ಇಲ್ಲ, RCC ಏನು ಕಾಂಕ್ರೀಟೀಕರಣ ಮಾಡಿರುವಂತ ಸ್ತಂಭಕ್ಕೆ ಹೋಗಿ ಹೊಡೆದಿದೆ. ಅಲ್ಲಿ ರಿಫ್ಲೆಕ್ಟ್ ಒಂದು ಹಾಕುವುದು ಮುಖ್ಯವಾಗಿ ಅದು ಆಗ್ಬೇಕಾದ, ಅಥವಾ ಅಲ್ಲಿ ತಾತ್ಕಾಲಿಕ ಒಂದು ವ್ಯವಸ್ಥೆ, ದಾರಿ ದೀಪದ ವ್ಯವಸ್ಥೆ ಆದ್ರೂ ಇದ್ರೆ ಅದಾದ್ರೂ ಗಮನಕ್ಕೆ ಬರುತ್ತೆ ಅನ್ನುವಂಥದ್ದು. ಅಥವಾ ರಾಷ್ಟ್ರೀಯ ಹೆದ್ದಾರಿಯ ಒಂದು ಟೋಟಲಿ ಈ ಕಾಮಗಾರಿಯನ್ನು ನೋಡ್ತಾ ಇದೆ, ಎಲ್ಲ ಕಳಪೆ ಕಾಮಗಾರಿಗಳೇ ಹೆಚ್ಚಾಗಿದೆ ಅನ್ನುವಂಥದ್ದು ಕೂಡ ಅನಿಸ್ತಾ ಇಲ್ವಾ? ಇನ್ನು RTI ಯಲ್ಲಿ ಹಾಕಿ ಮಾಹಿತಿಯನ್ನು ಪಡೆಯಬೇಕಾಗ್ತದೆ ನಾವು. ಈ ಕಳಪೆ ಕಾಮಗಾರಿಯಿಂದ ಯಾರೆಲ್ಲ ರಾಜಕಾರಣಿಗಳು ಕಣ್ಣು ಮುಚ್ಚಿದ್ದಾರೆ, ಕಣ್ಣಿದ್ದು ಕುರುಡರಂತಾಗಿದ್ದಾರೆ. ಇನ್ನು ನಾವುಗಳಾದ್ರೂ ಅದರ ಬಗ್ಗೆ ಹೋರಾಟ ಮಾಡದಿದ್ರೆ ಇಂತಹ ಇದರಿಂದ ಜನಗಳಿಗೆ ಇನ್ನೂ ಸಮಸ್ಯೆಗಳೇ ಜಾಸ್ತಿ. ಬೇಕಾದಂತಹ ನಾಮಫಲಕ ಸೂಚಕ ಫಲಕಗಳಿಲ್ಲ, ಅಲ್ಲಿ ಎಲ್ಲೂ ಇಲ್ಲ, ಸೂಚನಾ ಫಲಕಗಳು ಕಾಣ್ತಾ ಇಲ್ಲ. ಬೇಕಾದಂತ ಇಂಡಿಕೇಟರ್ ಅಥವಾ ರಿಫ್ಲೆಕ್ಟರ್ ಎಲ್ಲಿ ಕೂಡ ಇಲ್ಲ. ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಈ ರಾಷ್ಟ್ರೀಯ ಪ್ರಾಧಿಕಾರದಲ್ಲಿ ಅಂತಹ ಒಂದು ಇದನ್ನು ಇಟ್ಟಿದ್ದಾರಾ ಇಲ್ವ ಅಂತ ಗೊತ್ತಿಲ್ಲ. ಅದನ್ನೊಂದು RTI ಯಲ್ಲಿ ಮಾಹಿತಿ ತೆಗೆದು ಅದರ ಬಗ್ಗೆ ಒಂದು ಕಾನೂನು ಹೋರಾಟ ಮಾಡಬೇಕಂತ ಒಂದು ಇದು ಕೂಡ ಇದೆ. ಎಸ್, ಈಗಾಗಲೇ ನೀವು ಒಟ್ಟಾರೆ ಈ ವಿಚಾರವನ್ನು ಗಮನಿಸ್ತಾ ಇದ್ರೆ, ನೀವು ಅವರು ಹೇಳಿದ್ರು 15 ದಿವಸಗಳ ಕಾಲ ಕಾಯ್ತೇವೆ ಅನ್ನುವಂಥದ್ದು. ನೀವು ಮುಂದಿನ ಸ್ಟೆಪ್ ಏನು? 15 ದಿವಸಗಳ ನಂತರ ನಿಮ್ಮ ಏನು ಯೋಚನೆ? 15 ದಿವಸ ಒಳಗೆ ನಾವು ನೋಡ್ತೇವೆ. ನೋಡಿ ಅವರು ಏನಾದರೂ ಕೆಲಸ ಮಾಡಲಿಲ್ಲ, ಮತ್ತೆ ನಾವು ಮಂಗಳೂರು ಹೋಗುವ ರಸ್ತೆ ಬಂದ್ ಮಾಡಿ
ನಾವು ಧರಣಿ ಕೂತ್ಕೊಳ್ತೇವೆ. ಎಸ್, ಈ ಹಿಂದೆಯೂ ಕೂಡ ನೀವು 3 ಬಾರಿ ಅಲ್ಲಿ ಶ್ರಮದಾನಗಳನ್ನು ಮಾಡಿದ್ರಿ, ಪ್ರತಿಭಟನೆಗಳನ್ನು ಮಾಡಿದ್ರಿ. ಆದ್ರೆ ಅದು ಪ್ರತಿಭಟನೆ ನಂತರ ಏನಾಯ್ತು? ಏನಾದ್ರೂ ಕಾಮಗಾರಿ ಆಗಿದೆ? ತೇಪೆ ಹಾಕುದು ಹೊರತು ಬೇರೆ ಏನೂ ಆಗ್ಲಿಲ್ಲ. ಶಾಸಕರಾಗಿರ್ಬೋದು, ಈ ಹಿಂದೆ ಏನಾದ್ರು ನೀವು ಭೇಟಿ ಆಗಿದ್ರ ರಿಕ್ಷಾ ಚಾಲಕರ ಮಾಲಕರು? ಇಲ್ಲ, ಆವತ್ತು ನಾವೇನ್ ಮಾಡ್ಲಿಲ್ಲ. ನೆಕ್ಸ್ಟ್ ಇವತ್ತು ಬೆಳಿಗ್ಗೆ ನಾವು ಇದು ಮಾಡುವಾಗ ಅವ್ರ ಶಾಸಕರು ಬಂದ್ರು ಅಲ್ಲಿಗೆ. ಅವಾಗ ನಿಮ್ ಜೊತೆ ಏನಾದ್ರು ಮಾತಾಡ? ನಮ್ ಜೊತೆ ಅಲ್ಲ, ಇವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡಿದ್ರು. ಮಾತಾಡಿ ಸ್ವಲ್ಪ ಎಲ್ಲ ಹೇಳಿದ್ರು, ಮಲ್ಪ ಹಾಗೆ ಹೀಗೆ ಅಂತ. ತಕ್ಷಣಕ್ಕೆ ಸ್ಪಂದಿಸುವಂತ ವ್ಯವಸ್ಥೆಗಳಿಲ್ಲ, ಬದಲಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಇರುತ್ತೆ ಹೊಳದ. ಅವ್ರು ಹೇಳ್ತಾರೆ, ಅವ್ರು ಮಾಡದಿದ್ರೆ ನಾನು ಕೂಡ ನಿಮ್ಮೊಂದಿಗೆ ಬಂದು ಪ್ರತಿಭಟನೆಯಲ್ಲಿ ಕೂರ್ತೇನೆ ಅಂತ ಹೇಳಿ. ಇಂಥ ಜನಪ್ರತಿನಿಧಿ ಇಂಥವ್ರು ಬೇಕಾ ಅನ್ನುವಂಥದ್ದು ಕೂಡ ಇವರಿಂದ ಮಾಡ್ಲಿಕ್ಕೆ ಆಗುತ್ತಿಲ್ಲ ಅನ್ನೋದು. ಒಂದು ಸಣ್ಣ ರಸ್ತೆಯನ್ನೇ ಕಾಮಗಾರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾದ್ರೆ ನಾವು ಏನು ಮಾಡ್ಲಿಕ್ಕೆ ಸಮಸ್ಯೆ ಯಾರ ಹತ್ರ ಹೇಳುದು? ನಾವು ಯಾರ ಹತ್ರ ಹೇಳ್ಬಹುದು ಅನ್ನುವಂಥದ್ದು. ಅಥವಾ ಈ ಎಲ್ಲಾ ವಿಚಾರಗಳನ್ನು ನಾವು ಗಮನಿಸ್ತಾ ಇದ್ರೆ, ಶಾಸಕರು ಒಂದು ಮಾತುಗಳನ್ನು ಗಮನಿಸ್ತಾ ಇದ್ರೆ ನಮ್ಮನ್ನು ಎಲ್ಲೋ ದಾರಿಯ ತಪ್ಪಿಸ್ತಾ ಇದ್ದಾರೆ ಅನ್ನುವಂತ ಅನಿಸ್ತಾ ಇಲ್ವಾ? ಪ್ರತಿಭಟನೆಯನ್ನೇ ಮಾಡಬೇಡಿ, ಅಥವಾ ನನ್ನ ಅಸಹಕತೆಯನ್ನು ಅವರು ತೋರ್ಕೊಳ್ಳುವಂಥದ್ದು, ಜನರನ್ನು ಮಂಗ ಮಾಡ್ತಾ ಇದ್ದಾರೆ, ಬುದ್ಧಿವಂತರು ಅಂತ ಹೇಳಿ ಮಂಗಳೂರಿನವರನ್ನು ಮಂಗ ಮಾಡ್ತಾ ಇದ್ದಾರೆ ಶಾಸಕರುಗಳು. ಅಥವಾ ಈಗಲೂ ಆಗಿರ್ಬೋದು, ಹೋರಾಟ ಮಾಡುವವರನ್ನು ಹಿಂಜರಿಸುವಂತಹ ಒಂದು ತಂತ್ರ ಕೂಡ ಆಗಿರ್ಬೋದು. ನಾನು ಕೂಡ ಭಾಗಿಯಾಗ್ತೇನೆ, ನನ್ಗೆ ಇದರಲ್ಲಿ ಯಾವುದೇ ಇದಿಲ್ಲ, ಆದ್ರೆ ನಾವು ನಮ್ಮ ಪ್ರತಿಭಟನೆಯನ್ನು ಕೈ ಬಿಡುವುದಿಲ್ಲ. ಇದರ ಮುಂದೆ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಸ್ವಲ್ಪ ಬಿಸಿ ಮುಟ್ಟಿಸ್ತಾ ಇರ್ತೇವೆ. ಈ ಒಂದು ಪ್ರತಿಭಟನೆಯ ಮೂಲಕ, ಕಾನೂನು ಹೋರಾಟದ ಮೂಲಕ ಏನೆಲ್ಲ ಕೆಲಸ ಕಾರ್ಯ ಆಗ್ಬೇಕಾ ಅದನ್ನು ನಾವು ಮಾಡಿಯೇ ತೀರ್ತೀರಾ ಅನ್ನುವಂಥದ್ದು. ಎಸ್, ಮುಂದಿನ ರೂಪುರೇಖೆಗಳಾಗಿರ್ಬೋದು, ನೀವು 15 ನಂತರ ಯಾವ ರೀತಿಯ ರೂಪುರೇಖೆಗಳು ಇರುತ್ತೆ? ಒಂದು ವೇಳೆ ಇವರು ಯಾವುದಕ್ಕೆ ಕಾಮಗಾರಿಗೆ ಕೈಗೊಂಡಿಲ್ಲ ಅನ್ನುವಂಥದ್ದು ದೃಷ್ಟಿಯಿಂದ ಆಗಿರ್ಬೋದು, ಯಾವ ರೀತಿಯ ಒಂದು ರೂಪುರೇಖೆಗಳನ್ನ ಹಾಕ್ತೀರಿ? ಪ್ರತಿಭಟನೆ ಆಗಿರ್ಬೋದು ಅಥವಾ ಶ್ರಮದಾನ ಆಗಿರ್ಬೋದು, ಯಾವ ರೀತಿಯ ಪ್ರತಿಭಟನೆಯನ್ನು ಮಾಡ್ತೀರಿ ಅನ್ನುವಂಥದ್ದು? ಅಂದರೆ ನಾವು ಅಲ್ಲಿಯ ಸಾರ್ವಜನಿಕರನ್ನು ಮತ್ತೆ ಅಲ್ಲಿರುವಂತಹ ಈಗ ಆಟೋ ರಿಕ್ಷಾ ಚಾಲಕರಾಗಲಿ ಅಥವಾ ಟೆಂಪೋ ಚಾಲಕರಿದ್ದಾರೆ ಹತ್ತಿರವೇ, ಅವರನ್ನೆಲ್ಲರನ್ನು ಸೇರಿಸಿ ಇದರ ಬಗ್ಗೆ ಒಂದು ಚರ್ಚೆ ನಡೆಸಿ ಅಲ್ಲಿ ಏನು ತೀರ್ಮಾನ ಬರ್ತದೋ ಆ ಒಂದು ನಿಟ್ಟಿನಲ್ಲಿ ಒಂದು ರೂಪುರೇಷೆಗಳನ್ನೆಲ್ಲ ಮಾಡಿ ಕಾರ್ಯಯೋಜನೆ ಮಾಡಿ ಆ ಮೂಲಕ ನಾವು ಹೋರಾಟವನ್ನು ಮಾಡುವಂತಹದ್ದು ಮಾಡ್ತೀರಿ ಅನ್ನುವಂಥದ್ದು. ಎಸ್, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದ ಬಂದು ಜಾಯ್ನ್ ಆಗಿ ಹಂಚಿಕೊಂಡ್ರಿ. ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸಾರ್ವಜನಿಕರಿಗಾಗಿರ್ಬೋದು, ಕೋಳೂರಿನ ಒಂದು ಜನತೆಗಾಗಿರ್ಬೋದು? ನಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಳಿ, ನಮ್ಮ ಊರು ನಮ್ಮಿಂದಲೇ ಅಭಿವೃದ್ಧಿ, ಮೂಲಭೂತ ಸೌಕರ್ಯ ನಮ್ಮ ಹಕ್ಕು, ಇದರ ಬಗ್ಗೆ ಎಲ್ಲರಲ್ಲೂ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿ ಎಲ್ಲರೂ ಸಾರ್ವಜನಿಕರು ಏನೊಂದು ಹೋರಾಟದ ಮನೋಭಾವನೆಯಿಂದ ಮನೆ ಒಳಗಿದ್ದಾರ, ಮನೆಯಿಂದ ಹೊರಗೆ ಬಂದು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಿ ಅನ್ನುವಂತಹ ಒಂದು ಮೆಸೇಜ್ ಅನ್ನು ನಾನು ಈ ಮೂಲಕ ಕೊಡಲು ಬಯಸ್ತೇನೆ. ಎಸ್, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ತಾವು ಹೇಳುವಂತ ಇನ್ನಿಲ್ಲ, ನಿಮ್ಮ ಹತ್ರ ಹೇಳೋದೆಲ್ಲ ಹೇಳಿದೆ ಆಯ್ತು. ಅದನ್ನು ನೀವೇನು ಇದು ಮಾಡಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನು ಕೈ ಜೋಡಿಸಿ, ಮತ್ತೆ ಇವರಿದ್ದಾರೆ SDPI ಅವರೆಲ್ಲ ಒಟ್ಟು ಕೂಡಿ ನಾವೆಲ್ಲ ಒಂದು ಪರಿಹಾರವನ್ನು ಮಾಡ್ತೇವೆ. ಎಸ್, ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ. ಸುದ್ದಿ, ಮಾಹಿತಿ, ಮನರಂಜನೆ ನೋಡ್ತಾ ಇರಿ ಸ್ಪಂದನ.